ಸುದ್ದಿ ಅರಿವು ಮತ್ತು ಸುದ್ದಿ ಶಿಕ್ಷಣ ಮಾಹಿತಿ ಕೇಂದ್ರ, ಸುದ್ದಿ ಮಾಹಿತಿ ಟ್ರಸ್ಟ್ ಮುಖಾಂತರವಾಗಿ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಪತ್ರಿಕೆಯ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ವಿಶೇಷವಾದಂತಹ ಶಿಕ್ಷಣದ ಅರಿವನ್ನು ಮೂಡಿಸುವಂಥದ್ದು ಮತ್ತು ಉದ್ಯೋಗದ ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿರುವುದು ಸುದ್ದಿ ಮಾಹಿತಿ ಟ್ರಸ್ಟ್. ಇದರ ಮುಖಾಂತರ ಅನೇಕ ಗೊತ್ತಿರಬಹುದು ಸುಧಾನ ವಸತಿಯುತ ಶಾಲೆಯ ಒಂದು ಅಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳಲ್ಲಿ ಶಿಕ್ಷಣ ಮಾಹಿತಿ ಹಬ್ಬ ಆಗಿರುವುದು, ಇದು ಶಿಕ್ಷಣ ಕ್ಷೇತ್ರದಲ್ಲಿ ಅಲ್ಲದೆ ಉದ್ಯೋಗ ಮೇಳವನ್ನು ನಡೆಸಿ ಆ ಮೂಲಕವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಕ್ರಾಂತಿಯನ್ನು ಬೀರಿಸುವಂತಹ ಸುದ್ದಿ ಮಾಹಿತಿ ಟ್ರಸ್ಟ್. ಅದರ ಮುಖಾಂತರವಾಗಿ ನಮ್ಮ ಪಕ್ಕದ ಸುದ್ದಿ ಮಾಹಿತಿ ಕೇಂದ್ರದಲ್ಲಿ ಕೂಡ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ವಿಶೇಷವಾದಂತಹ ತರಬೇತಿಯನ್ನು ಕೊಡುವಂತಹ ಕಾರ್ಯವನ್ನು ಕೂಡ ನಡೆಸಿಕೊಂಡು ಬಂದಿರುವಂಥದ್ದು. ಕಳೆದ ಹಲವು ಸಮಯಗಳಿಂದಲೂ ಕೂಡ ಅನೇಕ ವಿಷಯಗಳ ಬಗ್ಗೆ ವಿಶೇಷವಾಗಿ ಈಗ ಶಿಕ್ಷಣದ ಇದು ಸಮಯ, ವಿದ್ಯಾರ್ಥಿಗಳು ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಯಾವ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳಬೇಕು, ತಮ್ಮ ಜೀವನದ ಗುರಿ ಅಂತ ಬೇಕಾದರೆ ಯಾವ ಥರದ ಶಿಕ್ಷಣವನ್ನು ಪಡ್ಕೊಳ್ಬೇಕು ಎನ್ನುವಂತಹ ಒಂದು ಗೊಂದಲದಲ್ಲಿರುವಂಥದ್ದು ವಿದ್ಯಾರ್ಥಿಗಳು ಮತ್ತು ಪೋಷಕರು. ಹಾಗಾಗಿ ಅವರಿಗೆ ಸಮರ್ಪಕವಾದಂತಹ ಸಮಯದಲ್ಲಿ ಸಮರ್ಪಕವಾದಂತಹ ಮಾಹಿತಿ ಕೊಡಬೇಕು ಎನ್ನುವಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಇವತ್ತು SSLC ಮುಗಿದ ನಂತರ PUC ಮುಗಿದ ನಂತರ ತುಂಬ ಕವಲುಗಳಿರ್ತವೆ, ದಾರಿಯ ಶಿಕ್ಷಣದ ಹಾದಿಯಲ್ಲಿ ತುಂಬ ಕವಲುಗಳಿರ್ತವೆ. ಆ ಕವಲುಗಳಲ್ಲಿ ನಾನೇನು ಆಯ್ಕೆ ಮಾಡಿಕೊಳ್ಳಬೇಕು, ನಾನು ಯಾವ ಹಾದಿಯಲ್ಲಿ ಮುಂದೆ ಸಾಗಬೇಕು ಎನ್ನುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರಲ್ಲಿರುವಂತಹ ಒಂದು ಪ್ರಶ್ನೆ ಆಗಿರ್ತದೆ. ಆ ಪ್ರಶ್ನೆಗೆ ಉತ್ತರ ಕೊಡುವ ನಿಟ್ಟಿನಲ್ಲಿ ನಿರ್ದಿಷ್ಟವಾದಂತಹ ವಿಷಯದ ಮೇರೆಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವುದು ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೊಂದು. ಇವತ್ತು ಡಿಪ್ಲೊಮಾ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇರುವಂಥದ್ದು ಪಾಲಿಟೆಕ್ನಿಕ್ ಬಗ್ಗೆ. ಪಾಲಿಟೆಕ್ನಿಕ್ ಅಂತ ಹೇಳಿದ್ರು ನಮಗೆ ಗೊತ್ತಿದೆ ಒಂದಷ್ಟು ವಿಷಯಗಳ ಬಗ್ಗೆ, ಆದರೆ ಅದರ ಸಂಕ್ಷಿಪ್ತವಾದಂತಹ ವಿಷಯಗಳು, ಯಾವ ಥರದ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ಯಾವ ಕ್ಷೇತ್ರದಲ್ಲಿ ಮುಂದುವರಿಯಬಹುದು ಎನ್ನುವ ನಿಟ್ಟಿನಲ್ಲಿ ಮತ್ತು ಇದಕ್ಕೆ ಇರುವ ಸ್ಕೋಪ್ ಏನಿದೆ ಎನ್ನುವುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತಿನ ಮಾಹಿತಿಯ ಕಾರ್ಯಕ್ರಮದ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವುದು ಮತ್ತು ವಿವೇಕಾನಂದ ಪಾಲಿಟೆಕ್ನಿಕ್ನ ಶ್ರೀಯುತ ಸಿವಿಲ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀ ರವಿರಾಮ ಸತ್ತಮೂಲೆ ಸರ್ ಅವರು. ಸರ್, ತಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಇವರಿಗೆ ಸುದ್ದಿ ಮಾಹಿತಿ ಟ್ರಸ್ಟ್ ನಮ್ಮ ಅಧ್ಯಕ್ಷರಾಗಿರುವ ಈ ಕಾರ್ಯಕ್ರಮದ ನಮ್ಮ ಜೊತೆಗೆ ಸುದ್ದಿ ಮಾಹಿತಿ ಟ್ರಸ್ಟ್ನ ಅಧ್ಯಕ್ಷರು, ಸುದ್ದಿಯ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿರುವ ಡಾಕ್ಟರ್ ಯುಪೇಶ್ವರಾನಂದ ಸರ್ ಅವರಿದ್ದಾರೆ. ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ರಾಕೇಶ್ ಅವರು ನಮ್ಮ ಅರಿವು ಕೇಂದ್ರದ ಎಲ್ಲ ನೋಡಿಕೊಳ್ತಾ ಇರ್ಬೋದು. ರಾಕೇಶ್ ಅವರು ಹಾಗೆ ಶಿಕ್ಷಣ ವಿಭಾಗದಲ್ಲಿ ಕೂಡ ಕೆಲಸ ಮಾಡಿರೋರು. ಕಳೆದ ಒಂದು ತಿಂಗಳ ಹಿಂದೆ ನಡೆದಿರುವಂತಹ ಶಿಕ್ಷಣ ಉದ್ಯೋಗ ಮೇಳ ಆಗಿರ್ಬೋದು, ಅದರಲ್ಲಿ ಕೂಡ ಅವರು ಕಾರ್ಯನಿರ್ವಹಿಸಿದರು. ಇವತ್ತಿನ ಈ ಮಾಹಿತಿ ಕಾರ್ಯಕ್ರಮವನ್ನು ದೀಪಕ ವ್ಯವಸ್ಥೆ ಉದ್ದೇಶಗಳ ಬಗ್ಗೆ ಪ್ರಾಸ್ತಾವಿಕ ಆಗಿದ್ದಾರೆ ನಮ್ಮ ಆಡಳಿತ ನಿರ್ದೇಶಕ. ನಾನು ಡಾಕ್ಟರ್ ಪತ್ರಿಕೆ ಅವರ ಮಾತು ಕೇಳಬೇಕು ಸರ್. ಇಲ್ಲಿ ನಮ್ಮಲ್ಲಿ ತುಂಬ ಜನ ಮುಸ್ಲಿಮ್ಗೆ ಬಂದಿದ್ದೀನಿ, ಕಂಪ್ಯೂಟರ್ ಕಲಿಯೋಕೆ ಬಂದಿದ್ದೀನಿ. ಒಂದು ವಿಚಾರ, ಈ ವಯಸ್ಸಿನಲ್ಲಿ ನಾನು ಡಾಕ್ಟ್ರಿಗೆ ಓದಿ ಆದರೆ ನನಗೆ ಯಾವುದು ಮಾಡಬೇಕಂತ ಹೇಳುವವರೆಗೆ ನಮ್ಮ ವಯಸ್ಸಿನಲ್ಲಿ ನಮಗೆ ಎಂತಕ್ಕೆ ಮೆಡಿಕಲ್ ಬಗ್ಗೆ ಅಂತ ನಮಗೆ ಎಲ್ಲಿಂದ ಗೊತ್ತಿಲ್ಲ. ನಾವು ಮುಖ್ಯಕ್ಕೆ ಯಾರು ಕೇಳಿಯವರು ಇಂಟರ್ನೆಟ್ ಇಲ್ಲ. ಮೆಡಿಕಲ್ ವೈದ್ಯರಿಂದ ಯಾರ ಹತ್ರ ಕೇಳಿ ಹೋಗಿ ನೋಡಿ ಬಂದು ಮೆಡಿಕಲ್ ಇರೋದು. ಈಗ ಅದೆಲ್ಲ ಇಂಟರ್ನೆಟ್. ಹಾಗೆ ಯಾವ ಕೋರ್ಸ್ ಮಾಡಬೇಕಂತ ಗೊತ್ತಿಲ್ಲ. ಹಾಗೆ ಮೆಡಿಕಲ್, ಇಂಜಿನಿಯರ್, ಟೀಚರ್ ಜಾಸ್ತಿ ಕೆಲಸ ನಾವು ಮಾಡೋದು. ಈಗಾಗಲ್ಲ, ಈಗ ಪ್ರತಿಯೊಂದು ಕೆಲಸವೂ ಮೆಡಿಕಲ್ ಅಷ್ಟೇ ಇಂಪಾರ್ಟೆಂಟ್, ಪ್ರತಿಯೊಂದು ಕೆಲಸವೂ ಇಂಜಿನಿಯರ್ ಅಷ್ಟೇ ಇಂಪಾರ್ಟೆಂಟ್. ಎಷ್ಟೋ ಕೋರ್ಸ್ಗಳಿಗೆ ಅವಕಾಶ ಇದೆ. ಈಗ ಒಂದು ನಿಮಗೆ ಅವಕಾಶ ಏನಂತ ಹೇಳಿದರೆ ನಿಮ್ಮ ಆಸಕ್ತಿಯ ಕೋರ್ಸನ್ನು ತಗೊಳ್ಳಿಕ್ಕೆ ಆಗ್ತದೆ. ನಿಮ್ಮ ವಯಸ್ಸಿಗ ಗೊತ್ತಿಲ್ಲ, ನೋಡೋದೆಲ್ಲ ಕಾಣ್ತದೆ, ಯಾವುದು ಆಯ್ಕೆ ಮಾಡಬೇಕು ಗೊತ್ತಿಲ್ಲ. ಆದರೆ ನಿಮ್ಮದು ಆಸಕ್ತಿ ಇರ್ತದೆ, ಆಯ್ಕೆಗೆ ನಿಮ್ಮದಿರೋದು ಆಸಕ್ತಿ. ಅದಕ್ಕೆ ಇವತ್ತು ನಾವು ಮಕ್ಕಳಿಗೆ ಕಾರ್ಯಕ್ರಮ ಎಲ್ಲ ಸಂಸ್ಥೆಗಳು ತುಂಬ ಬಂದಿದೆ. ಇಂದು ನಾವು ಮಾಡಿದ ಕಾರ್ಯಕ್ರಮ ಎಜುಕೇಷನ್ ಕ್ಯಾರಿಯರ್ ಕೌನ್ಸಿಲಿಂಗ್ ಅಂತ.
ಬ್ಯಾಂಗ್ಳೂರು 25 ಕಂಪನಿ ಅವರೆಲ್ಲರೂ ಕೂತು ಮಕ್ಕಳನ್ನ ಕೇಳಿದ್ರು ಯಾವ ಕೋರ್ಸ್ ಬೇಕಿದೆ ಅಂತ ಒಂದು 15 ಜನ ಮಾತಾಡಿದ್ದಾರೆ. ಅವರು ಅವಕಾಶ ಬಗ್ಗೆ ಮಾತಾಡ್ತಾರೆ, ಅವ್ರು ಇನ್ನೊಬ್ಬರು ಅವಕಾಶ ಬಗ್ಗೆ ಮಾತಾಡ್ತಾರೆ. ಇದು ಯಾವುದು ಒಳ್ಳೆಯದಿಲ್ಲ, ಅದರಲ್ಲಿ ಯಾರಿಗೆ ಯಾವುದು ಆಸಕ್ತಿ ಅಂತ ಅದಕ್ಕೆ ಕೊಡ್ತಾರೆ. ಹಾಗೆ ಈಗ ಅವಕಾಶ ತುಂಬ ನಿಮಗೆ ತೆರೆದಿದೆ. ಈ ಅವಕಾಶಕ್ಕೆ ನೀವು ಬ್ಯಾಂಗ್ಳೂರು ಮುಂದೆ ಹೋಗೋದು. ನಾವು ಏನು ಯೋಚನೆ ಮಾಡಿದೆ ಇವತ್ತು, ನಾವು ಪುತ್ತೂರಿನ ಮಕ್ಕಳಿಗೆ ಸುಳ್ಳಿಗೆ ಸುತ್ತಲರಿಗೆ ಯಾವುದು ಕೋರ್ಸ್ಗಳಿದೆ, ಯಾವ ಅವಕಾಶ ಇದೆ ಅಂತ ಗೊತ್ತು ಮಾಡುವಂಥ ಹಬ್ಬವನ್ನು ಕ್ರಿಯೇಟ್ ಮಾಡಿದೆ. ಅರಿವು ಹಬ್ಬ ಸುದ್ದಿಯಿಂದ ಅಂದರೆ ಯಾವುದೇ ಕೋರ್ಸ್ ಬಗ್ಗೆ ಕೇಳೋ ಮಾಡಿಲ್ಲ, ಅದನ್ನು ಪಡೆಯುವಂಥ ಮತ್ತೆ ಉದ್ಯೋಗದ ಅವಕಾಶಗಳನ್ನು ಮಾಡಿಲ್ಲ. ಅದರಲ್ಲಿ ನಾವು ಬೇಸಿಕ್ ಆಗಿ ಯೋಚನೆ ಬರ್ತೀವಿ. ತುಂಬ ನಮಗೆ ಹೆಚ್ಚು ಜಾಬ್ ಓರಿಯೆಂಟೆಡ್ ಐಟಿ, ಹುಚ್ಚೆರದು ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್. ಯಾಕಂದರೆ ಇದು ಕಣ್ಣಿಗೆ ಎಷ್ಟು ಕಾಲೇಜ್ಗಳಿದೆ, ಹೆಚ್ಚಿನ ಕಾಲೇಜ್ ಉಂಟು, ಸುಳ್ಳಿಯಲ್ಲಿ ಉಂಟು, ಬೆಳ್ತಂಗಡಿಯಲ್ಲಿ ಉಂಟು, ಸುತ್ತಮುತ್ತ ಕಾಲೇಜ್ಗಳಿವೆ. ಸೆಲೆಕ್ಟ್ ಮಾಡಿ ಓದಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲೂ ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸ್. ಹಾಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ನಾನು ಐ ಟಿ ಮಾತಾಡಿದೆ. ನನಗೆ ಫಸ್ಟಿಗೆ ನಮ್ಮಲ್ಲಿ ಇರೋ ಕೋರ್ಸ್ಗಳನ್ನು ಕೊಡ್ತಾ ಹೋಗ್ತೇವೆ ಮತ್ತು ಬೇರೆ ಬೇರೆ ಕಾಲೇಜ್ ಇದೆ ಅಂತಿಲ್ಲ. ಆಸಕ್ತಿ ಇದ್ದವರು ಇವತ್ತು ಹೋಗ್ಬೋದು, ಯಾವುದು ಹೇಳ್ತೇವೋ ಅದರ ಬಗ್ಗೆ ಆಸಕ್ತಿ ಅವರು ಇವತ್ತು ಪರ್ಟಿಕ್ಯುಲರ್ ಮಾತಾಡಿದ್ದಾರೆ. ಒಟ್ಟಿಗೆ ಆಸಕ್ತಿ ಇದ್ದವರು ಬರ್ತೀವಿ, ಐ ಟಿ ಆಸಕ್ತಿ ಬರ್ತೀವಿ, ಇಂಜಿನಿಯರಿಂಗ್ ಕಾಲೇಜಿಗೆ ನೆಕ್ಸ್ಟ್ ಬರ್ತೇವೆ, ಇಂಜಿನಿಯರಿಂಗ್ ಬಗ್ಗೆ ಆಸಕ್ತಿ ಇದ್ದರು ಬರ್ತೀವಿ. ಎರಡಕ್ಕೂ ಬರ್ಬೋದು, ಆಸಕ್ತಿ ಒಂದು ಕಳ್ಬೋದು. ಒಂದು ಟೆಕ್ನಿಕಲಿಗೆ ಕೋರ್ಸ್ ಆಸಕ್ತಿ ಬೇರೆ, ಮೆಡಿಕಲ್ ಆಸಕ್ತಿಗಳು ಬೇರೆ, ಪ್ಯಾರಾಮೆಡಿಕಲ್, ಇನ್ನೊಂದು ಆರ್ಟ್ಸ್ ಆಸಕ್ತಿ ಬೇರೆ. ಆಸಕ್ತಿ ಡಿವೈಡರ್ ಕ್ಯಾರಿಗೇರ್ಸ್. ನಮ್ಮ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ವಿದ್ಯೆಯ ಬಗ್ಗೆ ಅವಕಾಶ ಇದ್ದರೆ ಮಾಹಿತಿ ಕೊಟ್ಟು ನಮ್ಮ ಪೊಲಿಟಿಕಲ್ ಮಾತ್ರ ಪೊಲಿಟಿಕಲ್ ಬಗ್ಗೆ ಯಾರಿಗೆ ಆಸಕ್ತಿ ಉಂಟಾ ಪೊಲಿಟಿಕಲ್ ಬಗ್ಗೆ ಸಂಪೂರ್ಣವಾಗಿ ಏನು ಅವಕಾಶಗಳು, ಯಾಕೆ ಪೊಲಿಟಿಕಲ್ ಅವಕಾಶಗಳು, ಅದರ ಮಾಹಿತಿ ಕೊಡಲಿಕ್ಕೆ ನಮಗೆ ಭಾಳ ಆಸಕ್ತಿ ಇದೆ. ಅವರಿಗೆ ಎಜುಕೇಷನ್ ಮಾಹಿತಿ ಭಾಳ ಆಸಕ್ತಿ. ಅವರು ಸಮಾಜದಲ್ಲಿ ತುಂಬ ಬೇರೆ ಕೆಲಸ ಮಾಡ್ತಾರೆ, ಟೈಮ್ ಇಲ್ಲ ಅವರಿಗೆ, ಅವಧಿಗಳಿದೆ, ನಾವು ಟೈಮ್ ಫಿಕ್ಸ್ ಮಾಡ್ತೇವೆ. ಅವರ ಆಸಕ್ತಿ ತುಂಬ ಕಡೆ ಇದ್ದರೂ ಕೂಡ ಎಜುಕೇಷನ್ ಬಗ್ಗೆ ಭಾಳ ಆಸಕ್ತಿ ಇದೆ. ಬೇಕಾದ್ರೆ ಈಗಿನ ಆಧುನಿಕ ಶಿಕ್ಷಣ ಪದ್ಧತಿ ಅದರ ಬಗ್ಗೆ ಬೇಕಾಗ್ತದೆ. ಮತ್ತು ಒಳ್ಳೆಯ ಬರಹ ಅವರು ನಿಮ್ಮೊಟ್ಟಿಗೆ ನಿಮ್ಮ ಬದುಕಿನಲ್ಲಿ ರೂಪಿಸೋದಕ್ಕೆ ಅವರ ಗೈಡೆನ್ಸ್ ಇದೆ, ಅವರು ಮಾತಾಡ್ತಾರೆ. ಎಲ್ಲರಿಗೆ ನಮ್ಮ ಪ್ರತಿನಿಧಿಗಳಿಗೆ ನಿಮಗೆಲ್ಲ ಗೊತ್ತಾಗಬೇಕಂದ್ರೆ ಹೊರಗೆ ಯಾರು ಮಾತಾಡುವಾಗ ಪೊಲಿಟಿಕ್ಸ್ ಬಗ್ಗೆ ಅವಕಾಶ ಏನು ಅಂತ ಕೇಳಿದರೆ ಅಟ್ಲೀಸ್ಟ್ ಪೊಲಿಟಿಕ್ಸ್ ಅವಕಾಶಗಳು ಉಂಟು, ಅದರಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಾದರೂ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಹೇಳಿ. ಮುಂದೆಗೆ ಪ್ರತಿ ಶನಿವಾರ 2 ಗಂಟೆಯಿಂದ 3 ಗಂಟೆಗೆ ಮುಂದೆಗೆ ಕೂಡ ಯಾರು ಕೇಳಿಕೆ ಬರ್ತಾರೆ ಪರೀಕ್ಷೆಗೆ ಪೊಲಿಟಿಕಲ್ ಕಾಲೇಜ್ ಬಗ್ಗೆ ಪ್ರತಿ ಶನಿವಾರ ಒಂದು ಕನ್ಸಲ್ಟೇಷನ್ ಇವತ್ತಿನ ಕಣ್ಣಿನ ಡಾಕ್ಟರ್ ಆಸ್ಪತ್ರೆಗೆ ಬರ್ತಾರೆ, ವಾರಕ್ಕೊಮ್ಮೆ ಹಾರ್ಟ್ ಡಾಕ್ಟರ್ ಇತರ ಆಸ್ಪತ್ರೆಗೆ ಆ ಡಾಕ್ಟರ್ಗೆ ಅದು ಕಾದು ಜನ ಹೋಗ್ತಾರೆ. ಹಾಗೆಯೇ ಒಂದು ಎಜುಕೇಷನ್ ಕನ್ಸಲ್ಟೆನ್ಸಿ ಯಾವ ವಿಭಾಗಕ್ಕೆ ತಜ್ಞರಿದ್ದಾರೆ ಇವರನ್ನು ಕರೆಸಿ ಆ ದಿವಸಕ್ಕೆ ಆಸಕ್ತಿ ವಿಭಾಗಕ್ಕೆ ಮಾಡಿ ಪ್ರತಿ ವಾರ ಬರುವಾಗ ಉಚಿತ ಮಾಹಿತಿ ಚಾರ್ಜ್ ಮಾಡ್ತಾರೆ. ಉಚಿತವಾಗಿ ನಿಮಗೆ ಮಾಹಿತಿ ಕೊಡ್ತಾರೆ ಅಂತ ಪ್ರತಿ ವಾರ ಶನಿವಾರ ರಿವೈಸ್ ಮಾಡ್ತಾರೆ. ಹಾಗೆ ಮಾಡ್ತಾ ಅವರಿಗೆ ಮಾಹಿತಿ ಒಟ್ಟಿಗೆ ಉದ್ಯೋಗದ ಅವಕಾಶಗಳ ಒಟ್ಟಿಗೆ ತರಬೇತಿಗಳ ಅವಕಾಶಗಳೆಲ್ಲ ಮುಂದೆ ಕಾಲೇಜ್ ಆಗಿರ್ತಾರೆ. ಅವನಿಗೆ ಸೇವೆ ತರಬೇತಿಗಳು ಯಾಕೆ ಬೇಕು ಮುಂದೆ ನಂತರ ತರಬೇತಿ ಆದ ಮೇಲೆ ಪಾಸಾದ ಮೇಲೆ ಉದ್ಯೋಗ ಅವಕಾಶಗಳು ಏನು ಅಂತ ಕಂಪನಿಗಳನ್ನು ಕರೆದು ಹಾಗೆ A to Z ಅಂತ ಸ್ಟಾರ್ಟಿಂದ ಎರಡವರೆಗೆ ನಮ್ಮಲ್ಲಿ ಬೇರೆ ಕಾರ್ಯಕ್ರಮ ನಡೀತಿದೆ. ಈಗ ಅಡ್ಮಿಷನ್, ಈಗ ಅವಕಾಶಗಳು ಸೇರಿದ ಮೇಲೆ ತರಬೇತಿಗಳ ಬಗ್ಗೆ ಕಂಪ್ಲೀಟ್ ತರಬೇತಿ ಆದ ಮೇಲೆ ಎಕ್ಸಾಮ್ ತಯಾರಿ ಮಾಡ್ತೀವಿ, ಕಾಂಪಿಟೇಟಿವ್ ಇಂಟರ್ವ್ಯೂ ಮಾಡ್ತೀವಿ. ಆಮೇಲೆ ಅವಕಾಶಗಳು, ಉದ್ಯೋಗ ಅವಕಾಶಗಳು, ಸುದ್ದಿ ಅರಿವಿಕೆಯಿಂದ ಮಾಹಿತಿ ತೆಗೆದುಕೊಳ್ಳಿ. ನಿಮ್ಮನ್ನು ಬದುಕನ್ನು ಕಟ್ಟಿಕೊಟ್ಟು ಬದುಕು ಕಟ್ಟಿಕೊಡು. ಈ ಪ್ರೀತಿ ಏನು ಮಾಡ್ತೀವಿ ಮಾಹಿತಿ ಕೊಡ್ತೀವಿ, ಹೇಗೆ ಮಾಡ್ತೀವಿ ಮಾಹಿತಿ ಕೊಡ್ತೀವಿ. ಮತ್ತು ಇಲ್ಲಿ ತರಬೇತಿ ಇಟ್ಕೊಂಡು ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳಲ್ಲಿ ಮನೆಯಲ್ಲಿ ಹೇಳಿ ಸುದ್ದಿ ಎಜುಕೇಷನ್ ಇದರಲ್ಲಿ ಒಂದು ವರ್ಷ ಅಂತಿದ್ದಾರೆ, ಇದನ್ನು ನೋಡ್ಕೊಳ್ತಾರೆ. ರಾಜೇಶ್ ನಾವು ಬೆಳಗ್ಗೆ ಸುದ್ದಿ ಅವ್ರು ಇದನ್ನು ಇನ್ನೂ ನೋಡ್ಕೊಳ್ತಾರೆ. ಚೈತ್ರ ಅವ್ರು ಸ್ವಲ್ಪ ಅವ್ರಿಗೆ ಕೃಷಿ ಮತ್ತೆ ಹೇಳಿದ್ದಾರೆ. ಚೈತ್ರ ಯಾರಿದ್ದಾರೆ ಮೇಯ್ನಾಗಿ ಅವರು ಕೃಷಿಯಲ್ಲಿದ್ದಾರೆ, ಇದಕ್ಕೂ ಕೂಡ ಇರ್ತಾರೆ.
ನಿಮ್ಗೆ ಯಾಕೆಂದರೆ ಫೋನ್ ತಗೊಳ್ಳೋರು ಯಾರು, ಅವ್ರು ಈಗ ತಗೊಳ್ತಾರೆ ರೇಷ್ಮಾ ಅವರು ನಮ್ಮ ಕಂಪ್ಯೂಟರ್ ಕಾಲೇಜಲ್ಲಿ ಇರ್ತಾರೆ, ಅಲ್ಲಿ ಅವರು ವಿಜ್ಞಾನ ತರಬೇತಿ ಕೇಂದ್ರದಲ್ಲಿ ಅಲ್ಲೇ ಇದ್ದೀವಿ ರೇಷ್ಮಲ್ಲಿ ವಿಚಾರ ಹಾಗೆ ನಮ್ಮ ಉಮೇಶ್ ಕನ್ಸಲ್ಟೆಂಟ್ ಮಾಡ್ತಿದ್ದಾರೆ. ಹಾಗೆ ಇದು ತಂಡ ಇದೆ ನಮಗೆ. ನೀವು ಕಂಫರ್ಟೇಬಲ್ ಆಗಿ ಯಾರು ಮಾತಾಡ್ತೀವಿ, ಏನು ಫೋನ್ ಮಾಡಿ ಕೇಳ್ತಾರೆ, ನೀವು ಅದಕ್ಕೆ ದುಡ್ಡು ಕೊಟ್ಟಬೇಕಾಗಿ ಕೇಳಬೇಕು. ಫೋನ್ ಮಾಡಿ ಕೇಳಿ ನಮ್ಮ ಟೆಕ್ನಿಕ್ ತೊಂದರೆ ಆಗ್ತದೆ, ನಿಮ್ಗೆ ಇದ್ದೀನಿ ತೊಂದರೆ ಮಾಹಿತಿ ಕೊಡೋದು, ಡಾಟಾ ಕೊಡೋದು, ಮೆಮೊರಿ ಕೊಡೋದು ತೊಂದರೆ ಆಗ್ತದೆ. ಹಾಗೆ ಇನ್ನು ಬೆಳೀತಾ ಹೋಗಿ IT ಬೇರೆ ಹೋಗಿದ್ದಾರೆ, ಇಂಜಿನಿಯರಿಂಗ್ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಕನ್ಸಲ್ಟೆಂಟನ್ನು ಕರೀತಾರೆ. ಅಂದರೆ ನಮ್ಮಲ್ಲಿ ಒಂದು ಏನಂದರೆ ಯಾರು ಅವರು ಬರೀ ಕ್ವಾಲಿಟಿ ಕ್ಯಾರಿಯರ್ ಬಗ್ಗೆ ಇರ್ತಲ್ಲ, ನಿಮ್ಮ ಆಸಕ್ತಿಯನ್ನು ಅದಕ್ಕೆ ಆಸಕ್ತಿಯನ್ನು ತೀರ್ಮಾನ ಮಾಡಬೇಕು. ಅದಕ್ಕೆ ಅವಕಾಶ ಅವರಿಗೆ ಎಲ್ಲರೂ ತಪ್ಪಾಡಿ ತಟ್ಟಿ ಅವನು ಸ್ವಾಗತಿಸ್ತಾರೆ. ಹಾಗೇನೆ ಈಗ ದೀಪಗಳು ಹೊರಬಂದು ಎಲ್ರಿಗೂ ನಮಸ್ಕಾರ. ಡಿಪ್ಲೊಮಾ ಒಂದು ಸರ್ಟಿಫಿಕೇಟ್ ಕೋರ್ಸ್. ಆದರೆ ಹೇಳಬೇಕಿದ್ರೆ ನಾವು ಅದನ್ನು ಪಾಲಿಟೆಕ್ನಿಕ್ಗಳಲ್ಲಿ ಕಲಿಯುವುದು ಅಂತ ಹೇಳ್ತೇವೆ. ಕಾಲೇಜಿಗೆ ಪಾಲಿಟೆಕ್ನಿಕ್ ಹೇಳ್ತೇವೆ, ಸರ್ಟಿಫಿಕೇಟನ್ನು ಡಿಪ್ಲೊಮಾ ಅಂತ ಹೇಳ್ತೇವೆ. ಪಾಲಿಟೆಕ್ನಿಕ್ ಅಂತ ಯಾಕೆ ಶಬ್ದ ಬಂದಿದೆ ಅಂದರೆ, ಪಾಲಿ ಅಂದರೆ ಮೆನಿ, ತುಂಬ ಅಂತ ಹೇಳುವಂಥ ಅರ್ಥ. ಮೆನಿ ಟೆಕ್ನಿಕ್ಗಳನ್ನು, ಬೇರೆ ಬೇರೆ ರೀತಿಯ ಕೌಶಲ್ಯಗಳನ್ನು ಕಲಿಸುವಂತಹ ಕಾಲೇಜು ಅದು ಪಾಲಿಟೆಕ್ನಿಕ್ಕು. ಅದರಲ್ಲಿ ಕಲ್ತಂತಹ ಅವನ ಟೆಕ್ನಿಕ್, ಅದಕ್ಕೆ ಸಿಗುವಂಥ ಸರ್ಟಿಫಿಕೇಟ್ ಡಿಪ್ಲೊಮಾ. ಹಾಗಾಗಿ ಡಿಪ್ಲೊಮಾ ಆಫ್ಟರ್ SSLC ಅಂತ ಹೇಳುವಂಥದ್ದು. ಇದರ ಹಿಂದ್ಗಡೆ ಇರುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್, ಕನ್ನಡದಲ್ಲಿ ಹೇಳಿದ್ರೆ ತಾಂತ್ರಿಕ ಶಿಕ್ಷಣ ಇಲಾಖೆ. ಈ ತಾಂತ್ರಿಕ ಶಿಕ್ಷಣ ಇಲಾಖೆ ಆರಂಭದಲ್ಲಿ ಇರಲಿಲ್ಲ. ಇದು ಸುಮಾರು ಬ್ರಿಟಿಷರ ಕಾಲದಲ್ಲಿ ಬೇರೆ ಹೆಸರಿನಲ್ಲಿ ಆರಂಭ ಆದದ್ದು, ನಂತರದಲ್ಲಿ ಮುಂದುವರೆದು ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತ ಆಗಿದೆ. ಬ್ಯಾಂಗ್ಳೂರಿನಲ್ಲಿ ಆರಂಭದಲ್ಲಿ ಕಾಲೇಜ್ ಸ್ಟಾರ್ಟ್ ಆಯಿತು. ಯಾವ ಕೈಗಾರಿಕೆಗಳಿಗೆ ಏನೇನು ವ್ಯವಸ್ಥೆಗಳಿಗೆ ಕೆಲಸಗಾರರು ಬೇಕು ಅಂತ ನೋಡಿಕೊಂಡು, ಯಾಕೆಂದರೆ ಒಬ್ಬ ಕೆಲಸ ಮಾಡುವವನಿಂದ ಹಿಡಿದು ಅವರ ಸೂಪರ್ವೈಸರ್ ಬೇಕು, ಅದರ ಡಿಸೈನರ್ ಬೇಕು, ಅದನ್ನು ಅನಲೈಸ್ ಮಾಡುವವರು ಬೇಕು, ಬೇರೆ ಬೇರೆ ಹಂತಗಳಲ್ಲಿ ಕೆಲಸದವರು ಬೇಕು. ಈ ಬೇರೆ ಬೇರೆ ಹಂತಗಳಲ್ಲಿ ಬರಬೇಕಿದ್ರೆ ಈ ನಮ್ಮ ಡಿಪ್ಲೊಮಾ ಅಂತ ಹೇಳುವಂಥ ಸೂಪರ್ವೈಸರ್ ಲೆವೆಲ್ನಲ್ಲಿ ನಿಲ್ಲುವಂಥ, ಕೆಲಸ ಮಾಡುವುದಕ್ಕಿಂತಲೂ ಹೆಚ್ಚು ಅವರನ್ನು ಮಾಡಿಸುವಂಥದ್ದು. ಮಾಡಿಸಬೇಕಿದ್ರೂ ತಾಕತ್ತು ಬೇಕು, ಅದರ ಜೊತೆಯಲ್ಲಿ ಅವನಿಗೆ ಮಾಡಿಯೂ ಗೊತ್ತಿರಬೇಕು. ಈ ಎರಡು ಅಂದರೆ ಇಲ್ಲಿ 60% ಪ್ರಾಕ್ಟಿಕಲ್, 40% ಥಿಯರಿ, ಈ ರೀತಿಯ ಕಾಂಬಿನೇಷನಲ್ಲಿ ಇರುವಂಥದ್ದು. ಮಾಡಬೇಕಿದ್ರೆ, ಈ ಶಿಕ್ಷಣವನ್ನು ಕಲಿಬೇಕಿದ್ರೆ ಮಾತ್ರ ಭಾರಿ ಏನು ಮೊದಲೇ ಓದಬೇಕಾಗಿಲ್ಲ. ಯಾಕೆಂದರೆ ಎಲ್ಲರೂ ಯಾವುದೇ ಸಂಸ್ಥೆಗಳಿಗೆ ಅಥವಾ ಯಾವುದೇ ಕೋರ್ಸಿಗೆ ಸೇರುವ ಮೊದಲು ಝೀರೋದಲ್ಲಿ ಬರುವಂಥದ್ದು, ಏನು ಗೊತ್ತಿಲ್ಲ ಅಂತಲೇ ಬರುವಂಥದ್ದು. ಹಾಗಾಗಿ SSLCಯ ನಂತರವೇ ಡಿಪ್ಲೊಮಾ ನೆನ್ಪಿಟ್ಕೊಳ್ಬೇಕು. ಯಾಕಂದರೆ ಹೆಚ್ಚಿನವರಲ್ಲಿ ಹಳ್ಳಿಯಲ್ಲಿ ಅದು PUC ಮಾಡ್ಕೊಳ್ಬೇಕು, ಇಲ್ಲರ ಕಷ್ಟ. SLC ಅಥವಾ ಡೈರೆಕ್ಟ್ ITIಗೆ ಹೋಗುದು ಅಂತ ಹೇಳುವಂತಹ ಒಂದು ಯೋಚನೆ ಇದೆ. ಆದರೆ ಇವತ್ತು ಹಾಗೆ ಇಲ್ಲ. ಮೊದಲಿಗಿತ್ತು, ಮೊದಲಿಗೆ ಸಬ್ಜೆಕ್ಟಲ್ಲಿ ಆ್ಯನ್ಯುವಲ್ ಸ್ಕೀಮ್ ಅಂತ ಇತ್ತು. ಪ್ರತಿ ವರ್ಷ ನಾವೆಲ್ಲ ಓದಬೇಕಿದ್ರೆ 13 ಸಬ್ಜೆಕ್ಟ್ಗಳು ಒಂದು ವರ್ಷಕ್ಕೆ. ಈಗ 13ರಿಂದ ಇಳಿದು 4 ಸಬ್ಜೆಕ್ಟು ಅಥವಾ 5 ಸಬ್ಜೆಕ್ಟು ಒಂದು ಸೆಮಿಸ್ಟ್ರಿಗೆ. ಆವಾಗ ಒಂದು ಸೆಮಿಸ್ಟ್ರ್ ಮಾಡಬೇಕಾದ್ರೆ 11 ಫಸ್ಟ್ ಇಯರು, ಆಮೇಲೆ 12, 13 ಸಬ್ಜೆಕ್ಟ್ಗಳನ್ನು ಓದಬೇಕು. ಈಗ ಅದನ್ನೆಲ್ಲ ಇಳಿಸಿ ಏನು ಬೇಕು ಅಂತ ಹೇಳುವಂಥದ್ದನ್ನು ಕಂಪನಿಯನ್ನು ಗಮನಿಸಿಕೊಂಡು ಅವರನ್ನು ಕೇಳಿಕೊಂಡು ಶಿಕ್ಷಣದ ಏನು ಸಿಲೆಬಸ್ ಅದನ್ನು ಬದಲಾವಣೆ ಮಾಡ್ತಾ 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 ಒಂದು ಹಂತಕ್ಕೆ ತಂದು ಈಗ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಹೇಳುವಂಥದ್ದು ಬಂದಿದೆ. ಅದರ ಮೂಲಕವಾಗಿ ಡಿಪ್ಲೊಮಾ ಕ್ಯಾರಿಯರ್ ಹೇಗಿರಬೇಕು ಅಂತ ಹೇಳುವಂಥದ್ದನ್ನು ತಗೊಂಡು ಬಂದಿದ್ದಾರೆ. ಸೊ ನಾವು ಡಿಪ್ಲೊಮಾ ಆಫ್ಟರ್ SSLC ಅಂತ ಹೇಳಿಬಿಡ್ತೇವೆ. SSLC ಅಂತ ಹೇಳಿದರೆ ಸಾಕಾಗೋದಿಲ್ಲ, ಏನೆಲ್ಲ ಕೋರ್ಸ್ ಇದೆ ಅಂತ ಗೊತ್ತಿರಬೇಕು. ನನ್ನಲ್ಲಿ
ಒಂದು ಬ್ರಾಕೆಟಲ್ಲಿ ಬರೆದಿದ್ದೇನೆ, ಡಿಪ್ಲೊಮಾ ಅಡ್ಮಿಷನ್ ಡೀಟೇಲ್ ಫುಲ್ ಟೈಮ್ ಡಿಪ್ಲೊಮಾ ಕೋರ್ಸಸ್ 39 ಅಂತ ಹಾಗೆ, ಬಟ್ ಅಲ್ಲಿ 10 ಲಿಸ್ಟ್ ಮಾತ್ರ ಇದೆ. ಇಡೀ ಕರ್ನಾಟಕದಲ್ಲಿ ಸುಮಾರು 39 ಕ್ಯಾಟಗರಿಯಲ್ಲಿ ವೆರೈಟಿಯಲ್ಲಿ ಒಂದು ಹಂತದಲ್ಲಿ ಜನರಲ್ ಕೋರ್ಸ್ ಇದ್ರೆ ಇನ್ನೂ ಬೇರೆ ಬೇರೆ ಡಿಪ್ಲೊಮಾ ಕೋರ್ಸ್ ಇದೆ. ನಮ್ಮಲ್ಲಿ ಒಂದು ಸಣ್ಣ ತಪ್ಪು ಮಾಹಿತಿ ಇದೆ. ಈಗ ಇಲ್ಲಿ ಕೆಲವೆಲ್ಲ ಈ ಕಂಪ್ಯೂಟರ್ ಸೆಂಟರ್ಗಳೆಲ್ಲ ಡಿಪ್ಲೊಮಾ ಕೋರ್ಸ್ ಅಂತ ಬೋರ್ಡ್ ಹಾಕ್ತಾರೆ. 6 ತಿಂಗಳ ಡಿಪ್ಲೊಮಾ, 3 ತಿಂಗಳ ಡಿಪ್ಲೊಮಾ, 1 ವರ್ಷದ ಡಿಪ್ಲೊಮಾ. ಇದು ನಿಜವಾದ ಡಿಪ್ಲೊಮಾ ಕೋರ್ಸ್ ಅಲ್ಲ, ಅದೊಂದು ಸರ್ಟಿಫಿಕೇಟ್ ಕೋರ್ಸ್ ಅಷ್ಟೇ. ಅದನ್ನು ಕಲಿತು ಹೋದವನಿಗೆ ಸರಿಯಾದ ಈ ಡಿಪ್ಲೊಮಾ ಮಾಡಿದವರಿಗೆ ಸಿಗುವ ರೀತಿಯ ಉದ್ಯೋಗವಾಗಲಿ ಅವರಿಗೆ ಸಂಬಳವಾಗಲಿ ಸಿಗುವುದಿಲ್ಲ. ನೆನ್ಪಿಟ್ಕೊಳ್ಬೇಕು. ಈ ಡಿಪ್ಲೊಮಾ 3 ವರ್ಷದ ಫುಲ್ ಟೈಮ್ ಡಿಪ್ಲೊಮಾ ಅಂತ ಬರ್ತದೆ. ಅದಕ್ಕೋಸ್ಕರ ಫುಲ್ ಟೈಮ್ ಡಿಪ್ಲೊಮಾ ಅಂತ ಹೇಳಿದ್ರೆ ಅವರು, ಈಗ ನಾವೆಲ್ಲ PWD ನಲ್ಲಿ ಅಥವಾ ಜಿಲ್ಲಾ ಪಂಚಾಯತ್ಗಳಲ್ಲಿ ಜೂನಿಯರ್ ಇಂಜಿನಿಯರ್ ಅಂತ ಹೇಳ್ತೇವೆ. ಈ ಜೂನಿಯರ್ ಇಂಜಿನಿಯರಿನ ಕ್ಯಾಟಗರಿಯಲ್ಲಿ ಈ ಡಿಪ್ಲೊಮಾ ಮಾಡಿದವರು ಹೋಗ್ತಾರೆ. KEB ನಲ್ಲೂ ನೋಡಿದ್ರು JE ಅಂತ ಹೇಳ್ತೇವೆ, ಜೂನಿಯರ್ ಇಂಜಿನಿಯರ್ ಅಂತ, ಕಿರಿಯ ಅಭಿಯಂತರರು. ಆ ಲೆವೆಲಿಗೆ ಓದಲಿಕ್ಕೆ ಜಸ್ಟ್ SSLC +3 ಓದಿದ್ರು ಸಾಕು ಅಂತ ಹೇಳುವಂಥದ್ದು ನೆನ್ಪಿಟ್ಕೊಳ್ಬೇಕು. ಆದರೆ 39ರಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿರುವ ಕೋರ್ಸುಗಳು ಯಾವುದು ಅಂತ ಇಲ್ಲಿ ಕೊಟ್ಟಿದ್ದೇನೆ. ದಕ್ಷಿಣ ಕನ್ನಡದಲ್ಲಿರುವಂತಹ ಪಾಲಿಟೆಕ್ನಿಕ್ಗಳಲ್ಲಿರುವಂಥದ್ದು ಈ 10 ಕೋರ್ಸುಗಳು ಮಾತ್ರ, ಇನ್ನು ಹೆಚ್ಚಿಲ್ಲ. ಆದರೆ ಒಂದು ಕಡೆಯಲ್ಲಿ ಇನ್ನೊಂದು ಎಕ್ಸ್ಟ್ರಾ ಇದೆ. ಇಲ್ಲಿ ನಾನು ಒಂದು ಹೇಳಲಿಕ್ಕೆ ಬರ್ತೇನೆ. AT ಅಂತ ಪ್ರತಿಯೊಂದರಲ್ಲಿ ನಾವು ಶಾರ್ಟ್ ಫಾರ್ಮ್ ಕೊಡ್ತೇವೆ. AT ಅಂದರೆ ಆಟೋಮೊಬೈಲ್, ವಾಹನಕ್ಕೆ ಸಂಬಂಧಪಟ್ಟ ಕೋರ್ಸ್. ಅದರಲ್ಲಿ ವಾಹನಗಳ ಡಿಸೈನ್ ಇರ್ಬೋದು, ಅವುಗಳನ್ನು ರಿಪೇರ್ ಮಾಡುವಂಥದ್ದು ಇರ್ಬೋದು, ಅವುಗಳನ್ನು ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಅಂತ ಹೇಳುವಂಥದ್ದು. ಇದನ್ನು 3 ವರ್ಷದಲ್ಲಿ ಅದರಲ್ಲಿ ಬರುವಂಥ AC ಪ್ರತಿಯೊಂದು ವಿಚಾರಗಳು ಬರ್ತವೆ. ಹೆಚ್ಚಿನ ವಿವರವನ್ನು ಮತ್ತೆ ನಾವು ಅದರಲ್ಲಿ ತಗೊಂಡು ಹೋಗುವ ಮುಂದಿನ ಹಂತದಲ್ಲಿ. ಎರಡನೆಯದು ಕೆಮಿಕಲ್ ಇಂಜಿನಿಯರಿಂಗ್, ಮಂಗಳೂರಿನಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿರುವಂಥ ಕೋರ್ಸ್. ಅದು ಬೇರೆ ಯಾವುದೇ ನಮ್ಮಲ್ಲಿ ದಕ್ಷಿಣ ಕನ್ನಡ ಬೇರೆ ಕಾಲೇಜುಗಳಲ್ಲಿ ಇಲ್ಲ. ಮೂರನೆಯದು ಸಿವಿಲ್ ಇಂಜಿನಿಯರಿಂಗ್ ಜನರಲ್ ಅಂತ ಇದೆ. ಅಂದರೆ ನಮ್ಮಲ್ಲಿ ಬಿಲ್ಡಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಹೈವೇ, ಈಗೆಲ್ಲ ರಸ್ತೆಗಳು ಡೆವಲಪ್ಮೆಂಟ್ ಎಷ್ಟಾಗ್ತಾ ಇದೆ ಅಂತ ಹೇಳುವಂಥದ್ದೆಲ್ಲ ಗೊತ್ತಿದೆ. ಹಾರ್ಬರ್ಸು, ರೈಲ್ವೆ, ಪ್ರತಿಯೊಂದು ಕಡೆಗೆ ಸಿವಿಲ್ ಇಂಜಿನಿಯರ್ಸ್ ಬೇಕು. ಹಾಗೆ ಹೇಳ್ಕೊಂಡು ಇವತ್ತಿನ ದಿನಮಾನಸದಲ್ಲಿ ಈಗಂತೂ ಕರೋನಾದ ನಂತರದಲ್ಲಿ ಒಂದು ಸಣ್ಣ ಟ್ರೆಂಡ್ ಚೇಂಜ್ ಆಗಿದೆ ಮತ್ತು ಸರ್ಕಾರಿ ಲೆವೆಲ್ನಲ್ಲೂ ಕನ್ನಡದಲ್ಲಿ ಓದಬೇಕು ಅಂತ ಹೇಳುವಂತಹ ಒಂದು ಶಿಕ್ಷಣ ಪದ್ಧತಿಯನ್ನು ತರಬೇಕು ಅಂತ ಹೇಳುವಂಥದ್ದು ಹೋಗ್ತಾ ಇದೆ. ಹಾಗೇನೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ಶಿಕ್ಷಣ ಮಾಡಬೇಕು ಅಂತ ಪಠ್ಯಪುಸ್ತಕ ತಯಾರು ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಹಳ್ಳಿಯವರಿಗೆ ಮತ್ತು ಕನ್ನಡ ಮಾಧ್ಯಮದವರಿಗೆ ಸುಲಭ ಆಗಬೇಕು ಅಂತ ಹೇಳ್ಕೊಂಡು ಈ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ವುಮೆನ್ಸ್ ಪಾಲಿಟೆಕ್ನಿಕ್ ಅಂತ ಇದೆ, ಹುಡುಗಿಯರದ್ದೇ ಕಾಲೇಜು ಪಾಲಿಟೆಕ್ನಿಕ್. ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕನ್ನಡ, ಅದಕ್ಕೆ CK ಅಂತ ಕೊಡ್ತಾರೆ. ನಾವು CE ಅಂತ ಬರೀತೇವೆ ಬೇರೆ ಕಡೆಯಲ್ಲಿ. CK ಅಂದರೆ ಕನ್ನಡದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅನ್ನು ಕಲಿಯುವಂಥದ್ದು. ಇಡೀ ನಮಗೆ ಗಮನಿಸಿರುವ ಹಾಗೆ ದಕ್ಷಿಣ ಕನ್ನಡದಲ್ಲಿ ವುಮೆನ್ಸ್ ಪಾಲಿಟೆಕ್ನಿಕ್, ಮಹಿಳಾ ಪಾಲಿಟೆಕ್ನಿಕ್ ಮಂಗಳೂರಿನಲ್ಲಿ ಬೋಂದೆಲಲ್ಲಿ ಅಲ್ಲಿ ಒಂದು ಕಡೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕನ್ನಡದಲ್ಲಿ ಕಲಿಸ್ತಾರೆ. ಆರಂಭ ಆಗಿದೆ. ಅದು ಯಾವ ರೀತಿಯಲ್ಲಿ ಹೋಗ್ತದೆ ಮತ್ತೆ ಇದು ಅಂತ ಹೇಳುವಂಥದ್ದು ಆ ಸಂದರ್ಭಗಳಲ್ಲಿ ಗಮನಿಸಿಕೊಳ್ಳುವಂಥದ್ದು. ಇಲೆಕ್ಟ್ರಿಕಲ್ ಆ್ಯಂಡ್ ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಬರೀ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತಲೂ ಇದೆ. ಈಗ ಅದನ್ನು ಕಾಂಬಿನೇಷನ್ ಅಲ್ಲಿ ಇಲೆಕ್ಟ್ರಿಕಲ್ ಆ್ಯಂಡ್ ಇಲೆಕ್ಟ್ರಾನಿಕ್ಸ್ ಅಂತ ಮಾಡಿದರೆ. EE ಸುಳ್ಯದಲ್ಲಿದೆ, ಮಂಗಳೂರಿನಲ್ಲೆಲ್ಲ ಇದೆ. ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ EC ಅಂತ ಕೊಡ್ತೇವೆ. ಇದು ಕೂಡ ಸಾಧಾರಣ ಎಲ್ಲ ಕಡೆಯಲ್ಲಿ ಈ ಕೋರ್ಸುಗಳು ಇವೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜನರಲ್ ಇದೆ. ಒಂದು ಸಬ್ಜೆಕ್ಟ್ ಚೇಂಜ್ ಆಗಿ ಆಟೋಮೊಬೈಲ್ ಬರುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜನರಲ್ ಅಂದರೆ ಇದರಲ್ಲಿ ಡೀಸೆಲ್ ಇಂಜಿನು, ಪೆಟ್ರೋಲ್ ಇಂಜಿನು, ಈ ರೀತಿಯಲ್ಲಿ ಇಂಜಿನ್ಗಳ ಮೇಂಟೆನೆನ್ಸು, ಅವುಗಳ ರಿಪೇರ್ಸು, ಯಾವ ರೀತಿ ಕನ್ಸ್ಟ್ರಕ್ಷನ್ನು, ಯಾವ ರೀತಿ ವರ್ಕ್ ಮಾಡುತ್ತೆ, ಈ ರೀತಿಯಲ್ಲಿ ಮತ್ತು ಬೇರೆ ಬೇರೆ ನಮ್ಮ ಮೆಕ್ಯಾನಿಕಲ್ ಸೈಡಿನ ಈ ಗ್ರಿಲ್ಗಳು ಅಥವಾ ಯಾವುದೇ ಒಂದು ಟ್ರಸ್ಗಳು ಯಾವ ರೀತಿ ವರ್ಕ್ ಮಾಡಬೇಕು, ಅವಳು ಯಾವ ರೀತಿ ಲೋಡ್ ತಗೊಳುತ್ತೆ, ಡಿಸೈನ್ ಪಾರ್ಟ್ ಬೇರೆ ಇದೆ, ಅದನ್ನು ಇಲ್ಲಿ ಹೆಚ್ಚಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಇದರಲ್ಲಿ ಬರುವಂಥದ್ದು ಆ ರೀತಿಯ ವ್ಯವಸ್ಥೆಗಳು ಬರುತ್ತೆ. ನೆಕ್ಸ್ಟ್ 7ನೇದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನಲ್ಲಿ ಸಾಫ್ಟ್ವೇರು ಇದೆ, ಹಾರ್ಡ್ವೇರು ಇದೆ.
ಸಾಮಾನ್ಯವಾಗಿ ಡಿಪ್ಲೊಮಾ ಮಾತ್ರ ಮಾಡಿದವರು ಹಾರ್ಡ್ವೇರ್ ಸೈಡ್ಗೆ ಜಾಸ್ತಿ ಹೋಗಬೇಕಾಗುತ್ತೆ. ಯಾಕಂದರೆ ಅವರಿಗೆ ಬೇಸಿಕ್ನಲ್ಲಿ ಪ್ರಾಕ್ಟಿಕಲ್ ಒಂದು ಕಂಪ್ಯೂಟರ್ ಅಥವಾ ಒಂದು ಲ್ಯಾಪ್ಟಾಪ್ ಅಂತ ಏನಾದ್ರು ಹೇಳಿದ್ರೆ ಅದರ ಒಳಗಡೆ ಏನಿದೆ ಅಂತ ಹೇಳುವಂಥದ್ದು ಮೊದಲು ಗೊತ್ತಿರಬೇಕು, ಮತ್ತೆ ಅದರಲ್ಲಿ ಕೆಲಸ ಮಾಡುವಂಥದ್ದು ಗೊತ್ತಾಗಬೇಕು. ಹಾಗಾಗಿ ಡಿಪ್ಲೊಮಾ ಲೆವೆಲ್ನಲ್ಲಿ ಒಂದಷ್ಟು ಹೇಳ್ಕೊಡ್ತಾರೆ ಸಾಫ್ಟ್ವೇರಿನ ಇದು ಕೂಡ, ಆದರೆ ಅಲ್ಲಿ ಬರುವಂಥದ್ದು ಹಾರ್ಡ್ವೇರ್. ಯಾಕಂದರೆ ಅದನ್ನು ಮೇಂಟೆನ್ಸ್ ಮಾಡುವವರು, ಅದನ್ನು ವರ್ಕ್ ಮಾಡುವವರು ಬೇಕಾಗುತ್ತೆ. ಅಲ್ಲಿರುವಂಥ ವಸ್ತುಗಳ ಏನಿದೆ, ಅದರ ಚಿಪ್ಗಳು ಹೇಗಿದೆ, ಅದು ಯಾವ ರೀತಿ ಡಿಸ್ಪ್ಲೇ ಕೊಡಬೇಕು, ವ್ಯತ್ಯಾಸ ಆದರೆ ಏನು ಸರಿ ಮಾಡೋದು ಅಂತ ಹೇಳುವಂಥದ್ದನ್ನು ಕೊಡುವಂಥದ್ದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಿಪ್ಲೊಮಾ ಲೆವೆಲ್ನಲ್ಲಿ. ಸಾಫ್ಟ್ವೇರ್ ಡಿಸೈನಿಂಗ್ ಪಾರ್ಟಿಗೆ ಹೋದರೆ ಅವಾಗ ಇಂಜಿನಿಯರಿಂಗ್ BE ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಫ್ಯಾಬ್ರಿಕೇಶನ್, ಆಪರಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಶನ್, ಒಂದು ಸಣ್ಣ ಮೆಕ್ಯಾನಿಕಲ್ ಇಂಜಿನಿಯರಿಂಗಿನ ಡಿಫರೆನ್ಸ್ ಅಲ್ಲಿ ಬರುವಂಥ ಸಬ್ಜೆಕ್ಟ್ ಅದು ಕೂಡ, ಅದು FT ಮಂಗಳೂರಿನಲ್ಲಿರುವಂಥದ್ದು. ಹಾಗೆ ಕಮರ್ಷಿಯಲ್ ಪ್ರಾಕ್ಟೀಸ್, ಇದು ನಾನ್ ಟೆಕ್ನಿಕಲ್ ಕೋರ್ಸ್ ಅಂತ ಹೇಳ್ತಾರೆ. SSLCಯಲ್ಲೇ ಬರೋದು. ಸಾಮಾನ್ಯವಾಗಿ ಪ್ರತಿ ಆಫೀಸ್ಗಳಲ್ಲಿ ಶಾರ್ಟ್ ಹ್ಯಾಂಡ್ ಅಂತ ಒಂದೊಬ್ರು ಭಾಷಣ ಮಾಡ್ತಾ ಇದ್ರೆ ಅಥವಾ ಒಬ್ರು ಮಾತಾಡ್ತಾ ಇದ್ದಾಗ ಒಂದು ಕಂಪನಿ ಬಾಸ್ ಆಫೀಸರ್ ಯಾರೇ ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಏನು ಮಾತಾಡಿದರೆ ಹೇಳೋದು ಶಾರ್ಟ್ ಹ್ಯಾಂಡಲ್ಲಿ ಬರ್ಕೊಳ್ತಾರೆ. ಅಷ್ಟು ಅವರು ಮಾತಾಡಿದಷ್ಟು ಫಾಸ್ಟ್ ಬರ್ಕೊಳ್ಬೇಕು, ಅದನ್ನು ಮುಂದೆ ಆರ್ಟಿಕಲ್ ಅಥವಾ ಏನೋ ಒಂದು ಮಾಡಿಕೊಂಡು ಅದನ್ನು ಮತ್ತೆ ರೀಪ್ರೊಡ್ಯೂಸ್ ಮಾಡಬೇಕು. ನಮ್ಮ ಮಾಮೂಲಿ ಶಬ್ದಗಳಲ್ಲಿ ಬರ್ಕೊಂಡ್ರೆ ಅದನ್ನು ಆ ಸ್ಪೀಡ್ನಲ್ಲಿ ಬರ್ಕೊಳ್ಳಿಕ್ಕೂ ಆಗೋದಿಲ್ಲ, ಅದನ್ನು ಮತ್ತೆ ವಾಪಸ್ ಕೊಡ್ಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಆ ಎಲ್ಲ ಶಾರ್ಟ್ ಹ್ಯಾಂಡಿಗೆ ಸಂಬಂಧಪಟ್ಟ ವ್ಯವಸ್ಥೆಗಳು, ಅದಕ್ಕೆ ಸಂಬಂಧಪಟ್ಟದೆಲ್ಲ ಕಲೀಲಿಕ್ಕೆ ಆಗುತ್ತೆ. ಹಾಗೆ ಅದನ್ನು ನಾನ್ ಟೆಕ್ನಿಕಲ್ ಬಟ್ ಡಿಪ್ಲೊಮಾದಲ್ಲೇ ಬರುತ್ತೆ. ಯಾಕಂದರೆ ಫುಲ್ ಟೈಮ್ ಡಿಪ್ಲೊಮಾ ಇದು. ಬೇರೆ ಇದರಲ್ಲಿ ಬರುವಾಗೆ 1 year ಅಥವಾ 2 years ಕೋರ್ಸ್ಗಳಲ್ಲ. ಆಮೇಲೆ ಪಾಲಿಮರ್ ಟೆಕ್ನಾಲಜಿ, ಮಂಗಳೂರು KPTಯಲ್ಲಿ ಇರುವಂಥದ್ದು ಪಾಲಿಮರ್ ಟೆಕ್ನಾಲಜಿ, PO ಅಂತ ಅಲ್ಲಿಗೆ ಕೂಡ ಬರುತ್ತೆ. ಸೊ ಈ 10 ಕೋರ್ಸುಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂತಹ ಪಾಲಿಟೆಕ್ನಿಕ್ಗಳಲ್ಲಿ ಬರುತ್ತೆ. ಇವುಗಳಲ್ಲಿ ಫುಲ್ ಟೈಮ್ ಕೋರ್ಸುಗಳು ನಡೆಯುತ್ತೆ. ಈಗ ಸರ್ಕಾರಿ ಪಾಲಿಟೆಕ್ನಿಕ್ಗಳು ದಕ್ಷಿಣ ಕನ್ನಡದಲ್ಲಿ ಒಟ್ಟು ನಮ್ಮಲ್ಲಿ 102 ಸರ್ಕಾರಿ ಪಾಲಿಟೆಕ್ನಿಕ್ ಇದೆ ಕರ್ನಾಟಕದಲ್ಲಿ. ಗವರ್ಮೆಂಟ್ ಪಾಲಿಟೆಕ್ನಿಕ್ಸ್ 102. ಆದರೆ ದಕ್ಷಿಣ ಕನ್ನಡದಲ್ಲಿ ಇರುವುದು 4 ಮಾತ್ರ. ಆ 4ರಲ್ಲಿ 2 ಮಂಗಳೂರಿನಲ್ಲೇ ಇದೆ. ಈ ಪ್ರತಿ ಕಾಲೇಜಿಗೊಂದು ನಂಬರ್ ಕೊಟ್ಟಿರ್ತಾರೆ. 3ನೇ ಕರ್ನಾಟಕದಲ್ಲಿ ಸ್ಥಾಪನೆಯಾದ 3ನೇ ಕಾಲೇಜು 103 ಕರ್ನಾಟಕ ಪಾಲಿಟೆಕ್ನಿಕ್. ಅದರ ಎದುರುಗಡೆ ನಾನಿಲ್ಲಿ ಲಿಸ್ಟಿಂಗ್ ಕೊಟ್ಟಿದ್ದೇನೆ ಯಾವ ಯಾವ ಸಬ್ಜೆಕ್ಟ್ ಅಲ್ಲಿದೆ ಅಂತ, ಅಲ್ಲಿ ಏನೇನು ಕೋರ್ಸ್ಗಳನ್ನು ಕಲಿಸ್ತಾರೆ ಅಂತ ಹೇಳುವಂಥದ್ದು ಕೊನೆಯಲ್ಲಿದೆ. 103 ಕರ್ನಾಟಕ ಪಾಲಿಟೆಕ್ನಿಕ್ ಆಟೋಮೊಬೈಲ್ ಇದೆ, ಸಿವಿಲ್ ಇದೆ, ಕೆಮಿಕಲ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇದೆ, ಮೆಕ್ಯಾನಿಕಲ್ ಇದೆ, ಪಾಲಿಮರ್ ಇದೆ. ಹಾಗೇನೆ ಸೆಕೆಂಡ್ ಕಾಲೇಜು ಗವರ್ಮೆಂಟ್ ಪಾಲಿಟೆಕ್ನಿಕ್ ಫಾರ್ ವುಮೆನ್ಸ್ ಪಾಲಿಟೆಕ್ನಿಕ್ ಅಂತ ಕರೆದು ಬಿಡ್ತೇವೆ ಶಾರ್ಟ್ ಆಗಿ. 124 ಅಲ್ಲಿ 4 ಸಬ್ಜೆಕ್ಟ್ ಮಾತ್ರ ಇರುವಂಥದ್ದು. ಗಮನಿಸಿ, ಕಮರ್ಷಿಯಲ್ ಪ್ರಾಕ್ಟೀಸ್, ಸಿವಿಲ್ ಇಂಜಿನಿಯರಿಂಗ್, ಕನ್ನಡ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್. ಬೇರೆ ಕಲಿಬೇಕಾದ್ರೆ ಅವರು ಈ ಕಡೆಗೆ ಬಂದು ಕೋ ಎಜುಕೇಶನಲ್ಲಿ ಕಲಿಬಹುದು, ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಕಲಿಬಹುದು. ಆದರೆ ಅದೇ ಕಾಲೇಜಿನಲ್ಲಿ ಕಲಿಬೇಕು ಅಥವಾ ಅದೇ ಕೋರ್ಸ್ಗಳನ್ನು ಕಲಿಬೇಕು ಅಂತ ಹೇಳುವಂಥವ್ರು ಗವರ್ಮೆಂಟ್ ಪಾಲಿಟೆಕ್ನಿಕ್ ವುಮೆನ್ಸ್ ಪಾಲಿಟೆಕ್ನಿಕ್ಗೆ ಹೋಗಿ ಅಲ್ಲಿ ಕಲಿತಾರೆ. ಅದು ನಾನ್ ಟೆಕ್ನಿಕಲ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು. ಹಾಗೆಯೇ ಬಂಟ್ವಾಳದಲ್ಲಿ ಬೆಟ್ಟದ ಮೇಲೆ ಒಂದು ಹೊಸದಾಗಿ ಪಾಲಿಟೆಕ್ನಿಕ್ ಕೆಲವು ವರ್ಷಗಳ ಹಿಂದೆ ಆರಂಭ ಆಗಿರೋದು 163. ಅಲ್ಲಿ ಕೂಡ 4 ಕೋರ್ಸು. ಸಾಮಾನ್ಯವಾಗಿ ಒಂದು ಕಾಲೇಜ್ ಅಂತಂದ್ರೆ ಅಲ್ಲಿ 4ರಿಂದ 5 ಕೋರ್ಸು ಕಾಮನ್, ಅದಕ್ಕೆ ಜಾಸ್ತಿ ಮಾಡೋದಿಲ್ಲ. ಸಿವಿಲ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇದೆ, ಮೆಕ್ಯಾನಿಕಲ್ ಇದೆ. ಇನ್ನು ಕಾರ್ಕಳ ಅಂತ ಹೇಳುವಂಥದ್ದು ಆ್ಯಕ್ಚುಲಿ ಉಡುಪಿ ಜಿಲ್ಲೆಗೆ ಸೇರುತ್ತೆ, ಆದರೆ ನಮಗೆ ಹತ್ತಿರ ಇರೋದ್ರಿಂದ ಅದನ್ನು ನಮ್ಮ ಬಳಗಕ್ಕೆ ನಾವು ಸೇರಿಸ್ಕೊಳ್ತೇವೆ. ಈ ಟೆಕ್ನಿಕಲ್ ಎಜುಕೇಶನ್ ಸ್ವಲ್ಪ ಹತ್ತಿರದ ಕಾಲೇಜ್ ಅಂತ ಹೇಳೋ ನಿಟ್ಟಿನಲ್ಲಿ ಇದನ್ನು ಜಿಲ್ಲೆ ಅಲ್ಲದಿದ್ದರೂ ನಾನು ಅದನ್ನು ನಮ್ಮ ಜಿಲ್ಲೆಯದು ಅಂತ ಸೇರಿಸ್ಕೊಳ್ತೇನೆ. ಯಾಕೆಂತಂದರೆ ಅದು ನಮಗೆ ಹತ್ತಿರದಲ್ಲಿರುವಂಥ ಕಾಲೇಜು. ನಮಗೆ ಒಂದು ಸರ್ಕಲ್ ಅಂತ ಇರುತ್ತೆ, ಇಲ್ಲೆಲ್ಲ ಪ್ರೈಮರಿ ಅಥವಾ ಹೈಸ್ಕೂಲಿಗೆ ಒಂದೊಂದು ಕ್ಲಸ್ಟರ್ ಅಂತ ಇರುತ್ತೆ. ಅದೇ ರೀತಿಯಲ್ಲಿ ಟೆಕ್ನಿಕಲಿಗೆ ಮಂಗಳೂರು ಝೋನ್ ಅಂತ ನಾವು ಕೊಡ್ತೇವೆ. ಆ ಮಂಗಳೂರು ಝೋನಿನಲ್ಲಿ ಬರುವಂಥ ಕಾಲೇಜುಗಳು, ಅದರಲ್ಲಿ ಬರುವಂಥದ್ದು ಕಾರ್ಕಳ. ಆ ಕಾರ್ಕಳದಲ್ಲಿ ಕೂಡ 4 ಕೋರ್ಸ್ಗಳಿವೆ. ಈ 4 ಕಾಲೇಜುಗಳು ಗೌರ್ಮೆಂಟ್ ಕಾಲೇಜ್ ಆದರೆ 44 ಕರ್ನಾಟಕದಲ್ಲಿರುವಂತಹ ಏಡೆಡ್ ಅಂದರೆ ಸರಕಾರಿ ಅನುದಾನಿತ ಪಾಲಿಟೆಕ್ನಿಕ್ಗಳಲ್ಲಿ 4 ದಕ್ಷಿಣ ಕನ್ನಡದಲ್ಲಿದೆ. ಏಡೆಡ್ ಪಾಲಿಟೆಕ್ನಿಕ್ಸ್ ಅದರಲ್ಲಿ SNM ಮೂಡಬಿದ್ರೆ 337, ಅಲ್ಲಿ 2 ಕ್ಯಾಟಗರಿಯಲ್ಲಿ
ಕೋರ್ಸುಗಳು ನಡೆಯುತ್ತೆ. 2 ಕ್ಯಾಟಗರಿ ಅಂದರೆ ಏಡೆಡ್, ನಮ್ಮಲ್ಲಿ ಕಾಲೇಜಿಗೆ ಏಡ್ ಅಲ್ಲ, ಈ ನೀವು ಅನುದಾನ ಅಂತ ಹೇಳ್ತೀರಲ್ಲ, ಅನುದಾನ ಅಂತ ಕಾಲೇಜಿಗೆ ಕೊಡೋದಲ್ಲ, ಕೋರ್ಸುಗಳಿಗೆ ಸಬ್ಜೆಕ್ಟ್ಗಳಿಗೆ ಕೊಡೋದು. ಅಲ್ಲಿ ಕೋರ್ಸುಗಳಿಗೆ 3 ಕೋರ್ಸುಗಳು ಮಾತ್ರ, ಆಟೋಮೊಬೈಲ್, ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾತ್ರ ಸರ್ಕಾರಿ ಅನುದಾನಿತ. ಉಳಿದ ಕೋರ್ಸುಗಳ ಬಲವದಿಯಲ್ಲಿ ನೆಕ್ಸ್ಟ್ ಲಿಸ್ಟಲ್ಲಿರೋದು ಅದು ಪ್ರೈವೇಟ್. ಫೀಸಿನಲ್ಲಿ ವ್ಯತ್ಯಾಸ ಇರುತ್ತೆ. ಕಾಲೇಜಿಗೆ ಫೀಸ್ ಅಲ್ಲ, ನಮ್ಮಲ್ಲಿ ಕೋರ್ಸಿಗೆ ಫೀಸು. ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ, ಆ ಕಾಲೇಜಿಗೆ ಹೋದರೆ ಕಡಿಮೆ ಆಗುತ್ತೆ, ಆಗೋದಿಲ್ಲ. ಕೋರ್ಸ್ ನೋಡಿಕೊಂಡು ಅಲ್ಲಿ ಫೀಸ್ಗಳು ವ್ಯತ್ಯಾಸ ಆಗುತ್ತೆ. 2ನೇದು ಕುರುಂಜಿ ವೆಂಕಟರಮಣಗೌಡ ಸುಳ್ಯ ಪಾಲಿಟೆಕ್ನಿಕ್ 338. ಇಲ್ಲಿ ಕೂಡ ಹಾಗೆ ಕಂಪ್ಯೂಟರ್ ಸೈನ್ಸ್ ಒಂದನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಾಲೇಜುಗಳಿಗೆ ಅನುದಾನ ಇದೆ. ಆಮೇಲೆ SNS ಸುಂಕದಕಟ್ಟೆ ಬಜಪೆ ಸ್ವಾಮೀಜಿಗಳ ಕಾಲೇಜು 340. ಅಲ್ಲಿ 2 ಕೋರ್ಸ್ಗಳಿಗೆ ಅನುದಾನ ಇಲ್ಲ, 3 ಕೋರ್ಸುಗಳಿಗೆ ಅನುದಾನ ಇದೆ. ಯಾಕಂದರೆ ಅನುದಾನ 85ರಲ್ಲಿ ಸಿಗ್ತೀವಿ, 85ರ ಮೊದಲು ಆರಂಭವಾದ ಕಾಲೇಜುಗಳಿಗೆ ಅಂತ ಕೊಟ್ಟದ್ದು. ಹಾಗಾಗಿ 3 ಕೋರ್ಸುಗಳ ಆ ಸಂದರ್ಭದಲ್ಲಿ ಇತ್ತು, ಆದ ಕಾರಣ ಅದಕ್ಕೆ ಸಿಕ್ಕಿತು. ನಂತರದಲ್ಲಿ ಆರಂಭವಾದ ಇಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್, ಅದಕ್ಕೆ ಅನುದಾನ ಇಲ್ಲ. ಆಮೇಲೆ NRAM ಪಾಲಿಟೆಕ್ನಿಕ್ ನಿಟ್ಟೆ, ಅದು ಕೂಡ ಉಡುಪಿಗೆ ಸೇರುತ್ತೆ. ಆದರೆ ನಮ್ಮ ಸರ್ಕಲಲ್ಲಿ ಬರೋ ಕಾರಣ ಅವರನ್ನು ಕೂಡ ನಮ್ಮ ಜೊತೆ ಸೇರಿಸ್ಕೊಂಡೆ. 309 ಅಲ್ಲಿ 2 ಕೋರ್ಸುಗಳಿಗೆ ಅನುದಾನ ಇಲ್ಲ, ಉಳಿದವಕ್ಕೆ ಅನುದಾನ ಇದೆ. ಈ ರೀತಿಯಲ್ಲಿ 4 ಏಡೆಡ್ ಪಾಲಿಟೆಕ್ನಿಕ್ಗಳಿವೆ. ನೆಕ್ಸ್ಟ್ ಇನ್ನು ಪ್ರೈವೇಟ್ ಪಾಲಿಟೆಕ್ನಿಕ್ ಅಂದರೆ ಅನುದಾನ ರಹಿತ ಪಾಲಿಟೆಕ್ನಿಕ್ಗಳು ನಮ್ಮಲ್ಲಿ ಕರ್ನಾಟಕದಲ್ಲಿ 196 ಪಾಲಿಟೆಕ್ನಿಕ್ಗಳಲ್ಲಿ 391 ನಮ್ಮದು ಪುತ್ತೂರಿನದ್ದೇ ವಿವೇಕಾನಂದ ಪಾಲಿಟೆಕ್ನಿಕ್ ಪುತ್ತೂರು. ಫಸ್ಟ್ ಅಂದರೆ 86 ಆರಂಭ ಆಗಿತ್ತು. ಇಲ್ಲಿ 5 ಕೋರ್ಸ್ ಇದೆ: ಆಟೋಮೊಬೈಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಮತ್ತು ಮೆಕ್ಯಾನಿಕಲ್. 493 ನೆಕ್ಸ್ಟ್ PA ಪಾಲಿಟೆಕ್ನಿಕ್ ಮಂಗಳೂರು, ಮುಡಿಪಿನಿಂದ ಸ್ವಲ್ಪ ಮುಂದೆ ಸಿಗುತ್ತೆ. ಅಲ್ಲಿ 5 ಕೋರ್ಸ್ ಇದೆ. ಆಮೇಲೆ ಕರಾವಳಿ ಕಾಲೇಜ್ ಅಲ್ಲಿಂದ ಸ್ವಲ್ಪ ಮತ್ತೆ ಮುಂದೆ ಇದೆ, 536. ಅಲ್ಲಿ ಕೋರ್ಸುಗಳ ಸಂಖ್ಯೆ ಜಾಸ್ತಿ ಇದೆ, ಬಟ್ ಅಲ್ಲಿ ಕೆಲವು ಕೋರ್ಸ್ ಮುಚ್ಚಿದೆ. ಆದ ಕಾರಣ ಆ ಕೋರ್ಸುಗಳನ್ನು ಈಗ ಹಾಕಿಲ್ಲ. ಏರೋನಾಟಿಕಲ್ ಎಲ್ಲ ಇತ್ತು ಒಂದು ಕಾಲದಲ್ಲಿ, ಸ್ಟಾರ್ಟ್ ಮಾಡಿದ್ರು, ಬಟ್ ಅವುಗಳನ್ನು ಕೋರ್ಸುಗಳನ್ನು ಮುಚ್ಚಿದ್ದಾರೆ. ಆದ ಕಾರಣ ನಾನು ಆ ಕೋರ್ಸುಗಳನ್ನು ಈಗ ನಮ್ಮ ಲಿಸ್ಟ್ನಲ್ಲಿ ಹಾಕಲಿಲ್ಲ. ಆಮೇಲೆ 497 ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಉಜಿರೆ, ಅಲ್ಲಿ ಕೂಡ 4 ಕೋರ್ಸ್ಗಳಿದೆ. ಆಮೇಲೆ 593 ಬ್ಯಾರಿಸ್ ಇನ್ಸ್ಟಿಟ್ಯೂಟ್, ಅಲ್ಲಿಂದಲೇ ಸ್ವಲ್ಪ ಮುಂದೆ ಬಂಟ್ವಾಳದಲ್ಲಿ ಬಳ್ಳಾರು ವಿಲೇಜಲ್ಲಿ ಇರುವಂಥದ್ದು. ಸೆಕೆಂಡ್ ಶಿಫ್ಟ್ ಅಂದರೆ ಒಂದೇ ಬಿಲ್ಡಿಂಗ್ನಲ್ಲಿ ಹಗಲು ಬೆಳಗಿನ ಹೊತ್ತಿಗೆ ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾರೆ, ಸ್ವಲ್ಪ ಲೇಟಾಗಿ ಪಾಲಿಟೆಕ್ನಿಕ್ನ ಸೇಮ್ ಬಿಲ್ಡಿಂಗ್ನಲ್ಲಿ ನಡೆಸ್ತಾರೆ. ಯಾಕಂದರೆ ಎಲ್ಲರಿಗೂ ಬೇಕಾಗುವಂಥದ್ದು ಒಂದೇ ಅಂತ ಹೇಳುವಂಥದ್ದು ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೇಮ್ ಲ್ಯಾಬ್, ಸೇಮ್ ಕಂಪ್ಯೂಟರ್ಸ್ ಅಥವಾ ಸೇಮ್ ಮೆಕ್ಯಾನಿಕಲ್ ವರ್ಕ್ಶಾಪ್ಗಳನ್ನು ಸೇರಿಸಿಕೊಂಡು, ಸಾಮಾನ್ಯವಾಗಿ ಪಾಲಿಟೆಕ್ನಿಕ್ ಇದ್ದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದು ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಇದ್ದಲ್ಲಿ ಪಾಲಿಟೆಕ್ನಿಕ್ ಮಾಡುವಂಥದ್ದು ತುಂಬ ಕಷ್ಟ ಏನಾಗೋದಿಲ್ಲ. ಒಂದಷ್ಟು ವ್ಯತ್ಯಾಸಗಳು ಮತ್ತು ಎಕ್ಸ್ಟ್ರಾಗಳು ಬೇಕಾಗೋದು. ಹಾಗಾಗಿ ಅವರು ಕೂಡ ಎಡಿಷನಲ್ ಇದರಲ್ಲಿ ಮಾಡಿದ್ದಾರೆ. ಅಲ್ಲಿ ಸಿವಿಲ್, ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ 3 ಕೋರ್ಸ್ ಮಾತ್ರ ಡಿಪ್ಲೊಮಾದಲ್ಲಿದೆ. ಅದರಲ್ಲಿ ಕೂಡ ಯಾವುದೋ ಒಂದು ಕೋರ್ಸ್ ಇತ್ತೀಚೆಗೆ ಮುಚ್ಚಿದಂಥ ಸುದ್ದಿ ಉಂಟು, ಕಳೆದ ವರ್ಷ ಏನೋ ಡೌಟ್ ಇದೆ. ಬಟ್ ನಮ್ಮ ಬೋರ್ಡಿನ ಇದರಲ್ಲಿ ಅದನ್ನು ಕ್ಲೋಸ್ ಮಾಡಿಲ್ಲ. ಅಲ್ಲಿ ಯಾವುದೇ ಕೋರ್ಸ್ಗಳು ಓಪನ್ ಮಾಡಬೇಕಾದ್ರೆ ಕ್ಲೋಸ್ ಮಾಡಬೇಕಾದ್ರೆ ಅನುಮತಿ ಬೇಕು. ಸುಮ್ಮನೆ ನಾವು ಮುಚ್ಚಿದ್ದೇವೆ ಅಂತ ಹೇಳಿದರೆ ಸಾಕಾಗೋದಿಲ್ಲ. ಹಾಗಾಗಿ ಪ್ರೈವೇಟ್ ಪಾಲಿಟೆಕ್ನಿಕ್ಗಳು 5. ಇದಿಷ್ಟು ಸರಕಾರಿ, ಅನುದಾನಿತ ಮತ್ತು ಪ್ರೈವೇಟ್ ಪಾಲಿಟೆಕ್ನಿಕ್ಗಳು ದಕ್ಷಿಣ ಕನ್ನಡ. ಯಾಕಂದರೆ ನಮ್ಮ ಮಕ್ಕಳಿಗೆ ಎಲ್ಲಿ ಹತ್ತಿರ ಮತ್ತು ಸೂಕ್ತ ಅಂತ ಹೇಳುವ ನಿಟ್ಟಿನಲ್ಲಿ ತಗೊಂಡಿದ್ದೇನೆ. ನೆಕ್ಸ್ಟ್ ಈಗ ಅಡ್ಮಿಷನ್ ಹೇಗೆ ಮಾಡುವಂಥದ್ದು ಅಂತ. ಸಾಮಾನ್ಯವಾಗಿ ಕಾಮನ್ ಅಡ್ಮಿಷನ್ ಅಂತ ಹೇಳುವಂಥದ್ದು ಆಫ್ಟರ್ SSLC. ಆವಾಗಲೇ ಹೇಳಿದಾಗೆ ಹಿಂದಿನ ಇದರಲ್ಲಿ ತಗೊಂಡು ಹೋದರೆ ಅಡ್ಮಿಷನ್ ಆಲ್ಮೋಸ್ಟ್ ಬೇಸ್ಡ್ ಆನ್ ಮೆರಿಟ್. ಇವಾಗಲೇ ಮೊನ್ನೆ ಈ ಸಲ ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು ಅಂತ ಸರ್ಕಾರ ಇದರಲ್ಲಿ ಕೇಳ್ಬಟ್ಟೆ. ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಅನುದಾನಿತ ಪಾಲಿಟೆಕ್ನಿಕ್ಗಳಿಗೆ ಅರ್ಜಿ ಹಾಕ್ಲಿಕ್ಕೆ ಒಂದು ಡೇಟ್ ಕೊಡ್ತಾರೆ, ಇಷ್ಟು ದಿವಸದ ಒಳಗೆ ಅಂತ. ಈ ಸಲ 4 ದಿವಸ ಟೈಮ್ ಕೊಟ್ಟದ್ದು. ಓಪನ್ ಅಪ್ ಆಗಿ ಡೇಟ್ ಕೊಟ್ಟಲ್ಲಿ 4 ದಿವಸದೊಳಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. 4 ದಿವಸ ಸುಮಾರು 800 ಅಪ್ಲಿಕೇಶನ್ ಬಂದಿದೆ. ಆ 800 ಅಪ್ಲಿಕೇಶನ್ ಅಲ್ಲಿ ಮೆರಿಟ್ ಆಧಾರದ ಮೇಲೆ ಬರುವ ವಾರದಿಂದ, ಸೋಮವಾರದಿಂದ ನಂತರ ಅವರು ಲಿಸ್ಟಿಂಗ್ ಮಾಡ್ತಾರೆ.
ಟಾಪ್ ಮೆರಿಟ್ ಅವನಿಗೆ ಯಾವ ಕಾಲೇಜ್ ಇದು ಕೋರ್ಸ್ ಕೇಳ್ತಾ ಹೋಗಿದ್ದ, ಓಕೆನಾ, ಎಸ್ ಅಡ್ಮಿಟೆಡ್ ಅಂತ. ಉಳಿದವರನ್ನ ಬಿಡ್ತಾರೆ. ಈ ರೀತಿಯಲ್ಲಿ ಹೋಗುವಂಥದ್ದು ಅಲ್ಲಿ ಮೆರಿಟ್ 1ನೇ ಪಾರ್ಟ್ ಅದು 50% ಆದರೆ ಇನ್ನು 50% ಎಲ್ಲರಿಗೂ ಗೊತ್ತಿರುವಂಥದ್ದು ದಟ್ ಈಸ್ ಕ್ಯಾಟಗರಿ ರಿಸರ್ವೇಷನ್ ಮೇಲೆ ಹೋಗುವಂಥದ್ದು. ಎಲ್ಲ ರೂಬ್ರಿಕ್ಸ್ ಇದರಲ್ಲಿ ಪ್ಯಾಟರ್ನ್ಗಳಲ್ಲಿ ಹೋಗಬೇಕಾಗುತ್ತೆ. ಎಲ್ಲ ಇವರಿಗೆ ಎಷ್ಟೆಷ್ಟು ಪರ್ಸೆಂಟೇಜು ಕೊಡಬೇಕು ಅಂತ ಹೇಳುವಂಥದ್ದು ಅದನ್ನು ಕೊಡ್ತಾರೆ. ಆ ರೀತಿಯಲ್ಲಿ ಸ್ಕೋರ್ಗಳನ್ನು ಮಾಡ್ತಾ ಹೋಗ್ತಾರೆ. ಏನಾದರೂ ಬೇಕು ಅಂತಂದರೆ ಆನ್ಲೈನ್ ಇಂಟರಾಕ್ಷನ್ ಮಾಡ್ತಾರೆ, ಇಲ್ಲ ಆಫ್ಲೈನಲ್ಲೂ ಕೊಡ್ತಾರೆ. ಇತ್ತೀಚೆಗೆ ಕರೋನಾ ನಂತರ ಎಲ್ಲವೂ ಆಫ್ಲೈನ್ ಆಗಿದೆ, ಮೊದಲಿಗಾದ್ರೆ ಆನ್ಲೈನ್ ಜಾಸ್ತಿ ಇತ್ತು. ನೆಕ್ಸ್ಟ್ ಎಲಿಜಿಬಿಲಿಟಿ ಏನಿರಬೇಕು ಅಂತ ಹೇಳುವಂಥದ್ದು ಒಂದು, ಬಟ್ SSLC ಅಂತ ಆದರೆ ಸಾಲದು. ಆ SSLC ಓದಿದ್ದು ಎಲ್ಲಿ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ಕರ್ನಾಟಕದ ಇದು ಇಂಡಿಯಾದ ಸಿಟಿಸನ್ ಆಗಿರ್ಬೇಕು. ಇಂಡಿಯಾದಲ್ಲಿ ಎಲ್ಲಿದ್ರು, ಯಾಕಂದ್ರೆ ನಮಗೆಲ್ಲ ಸ್ವಲ್ಪ ನಾರ್ತ್ ಇಂಡಿಯಾದವರು ಕೆಲವರು ಬರ್ತಾರೆ. ಕೇರಳ ಬಾರ್ಡ್ರಲ್ಲಿ ನಾವು ಇರುವ ಕಾರಣ ಕೇರಳದವರು ಬರ್ತಾರೆ. ಡಿಪ್ಲೊಮಾಗೆ ಓಕೆ, ಯಾಕೆಂದ್ರೆ ಡಿಪ್ಲೊಮಾದಲ್ಲಿ ನಮಗೆ ಕೆಲಸ ಮಾಡುವವರು ಮತ್ತು ಮಾಡಿಸುವವರು ಅಂತ ಬೇಕಾಗುತ್ತೆ, ಡಿಸೈನರ್ಸ್ ಅಲ್ಲ. ಬಟ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಾಗ ನಮಗೆ ಹೇಳ್ತೇವೆ ಕಾಸರಗೋಡಿಂದ ಕೆಳಗಡೆ ಸೀತಾ ನದಿಯಿಂದ ಕೆಳಗಡೆನ ಇವರನ್ನ ಅವರಿಗೆ ಕರ್ನಾಟಕದಲ್ಲಿ ಸ್ಟಡಿ ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಿನವರು ಇದೆ, ಅಲ್ಲಿ ನೀವು ಓದ್ಕೊಳ್ಳಿ ಅಂತ ಹೇಳ್ಕೊಂಡು ಅವರಿಗೆ ಬಿಟ್ಟು ಬಿಡ್ತಾರೆ. ಇಲ್ಲಿ ಓದಬೇಕಾದ್ರೆ ಐದರ್ ಸ್ಟೂಡೆಂಟ್ ಆರ್ ಪೇರೆಂಟ್ಸ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಓದಿರಬೇಕು, ಇಲ್ಲದಿದ್ದರೆ ಅವರಿಗೆ ಅವಕಾಶ ಇರುವುದಿಲ್ಲ. ಈ ಒಂದು ವ್ಯತ್ಯಾಸವನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಹಾಗಾಗಿ ಡಿಪ್ಲೊಮಾ ಓದುವಾಗ ಆ ಸಮಸ್ಯೆ ಬರುವುದಿಲ್ಲ. ಟೆಕ್ನಿಕಲ್ ಕೋರ್ಸಿಗೆ ಶುಡ್ ಹ್ಯಾವ್ ಪಾಸ್ಡ್ SSLC ಆರ್ ಈಕ್ವಲೆಂಟ್ ವಿತ್ 35%. ಈಗ ಮೊದಲಿಗೆ 45% ಮಿನಿಮಮ್ ಇತ್ತು, ಎಗ್ರಿಗೇಟ್ ಮಾರ್ಕ್ ಇದ್ರೆ ಆಯಿತು, ಅಂದರೆ ಪಾಸ್ ಅಂತ ಹೇಳುವಂಥ ಸರ್ಟಿಫಿಕೇಟ್ ಇದ್ದವರು ಪಾಸ್ ಆಗ್ತಾರೆ, ತಗೊಂಡೋಗು. ನಾನ್ ಟೆಕ್ನಿಕಲಿಗೆ ಕೂಡ ಅಂದ್ರೆ ಅಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಎಲ್ಲ ಬಂತಲ್ಲ, ಅಲ್ಲಿಗೆ ಕೂಡ SSLC ಆಗಬೇಕು. ಆ ರೀತಿಯಲ್ಲಿ ಅವರು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಬರುವಂಥದ್ದು. ಲೈಬ್ರರಿ ಸೈನ್ಸ್ ಅಂತ ಇದೆ, ದಕ್ಷಿಣ ಕನ್ನಡದಲ್ಲಿ ಇಲ್ಲ, ಆದ ಕಾರಣ ಅದರ ಬಗ್ಗೆ ಹೇಳಲಿಲ್ಲ. ಬ್ಯಾಂಗ್ಳೂರಿನಲ್ಲಿದೆ, ಆದ ಕಾರಣ ಅವುಗಳನ್ನು ಒಂದು ವೇಳೆ ನಾವು ಇಲ್ಲಿ ಓದುವುದಿಲ್ಲ ಬ್ಯಾಂಗ್ಳೂರಿನಲ್ಲಿ ಓದ್ತೇನೆ ಅಂತ ಇದ್ರೆ ಅಲ್ಲಿಗೂ ಅಪ್ಲಿಕೇಶನ್ ಹಾಕಬಹುದು. ಈಗ ನಾವು ದಕ್ಷಿಣ ಕನ್ನಡದಲ್ಲಿದ್ದು ದಕ್ಷಿಣ ಕನ್ನಡದಲ್ಲೇ ಓದಬೇಕಂದ್ರೆ ಕರ್ನಾಟಕದ ಯಾವುದೇ ಪಾಲಿಟೆಕ್ನಿಕ್ಗಳಲ್ಲಿ ಓದಬಹುದು. ಹಾಗಾಗಿ ಮಾಹಿತಿ ತಗೊಳ್ಳುವಾಗ ಇಡೀ ಕರ್ನಾಟಕದಲ್ಲಿರುವ ಎಲ್ಲ ಪಾಲಿಟೆಕ್ನಿಕ್ಗಳ ಮಾಹಿತಿ ತಗೊಂಡು ನಮಗೆ ಸೂಕ್ತ ಆಗುವಂಥ ಕಾಲೇಜುಗಳು, ನಮಗೆ ಸೂಕ್ತ ಆಗುವಂಥ ಕೋರ್ಸುಗಳು, ಈ ಎರಡನ್ನು ಗಮನಿಸಿಕೊಳ್ಳಬೇಕಾಗುತ್ತೆ. ಆಮೇಲೆ CBSE ಅಥವಾ ಬೇರೆ ಬೇರೆ ಇದರಲ್ಲಿ ಹೈಸ್ಕೂಲ್ಗಳನ್ನು ಓದಿದವರು ಇರ್ತಾರೆ. ಬರೀ ನಮ್ಮ ಬೋರ್ಡ್ ಆಫ್ ಸೆಕೆಂಡರಿ ಬೋರ್ಡ್ ಆಫ್ ಎಜುಕೇಶನ್ ಅಲ್ಲಿ ಮಾತ್ರ ಓದಿದ್ದಲ್ಲ. ಒಂದು ವೇಳೆ CBSE ಅಥವಾ ICSE ಅಲ್ಲಿ ಓದಿದವರು ಟೆಕ್ನಿಕಲ್ ಬೋರ್ಡಿಂದ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ತರಬೇಕಾಗುತ್ತೆ. ಎಕ್ಸ್ಟ್ರಾ ಇಲ್ಲಿದೆ, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ತರಬೇಕು ಅಂತ ಹೇಳುವಂಥದ್ದಿದೆ. ಸೊ ಬೇಗನೆ ಸಿಗುತ್ತೆ, ಏನು ಸಮಸ್ಯೆ ಇಲ್ಲ. ಬ್ಯಾಂಗ್ಳೂರಿಗೆ ಹೋದರೆ ಆಯಿತು, ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಟೆಕ್ನಿಕಲ್ ಬೋರ್ಡಲ್ಲಿ ಹೋಗಿ ಅವರ SSLC ಸರ್ಟಿಫಿಕೇಟ್ ತಗೊಂಡ ತಕ್ಷಣ ತೋರಿಸಿದ ತಕ್ಷಣ ಅಲ್ಲಿ ಕೊಡ್ತಾರೆ. ಇಲ್ಲ ಸೆಕ್ರೆಟರಿ ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ಸ್ ಪ್ಯಾಲೇಸ್ ರೋಡ್ ಬ್ಯಾಂಗ್ಳೂರು ಇವರಿಗೆ ಅಪ್ಲೈ ಮಾಡಿದರೆ ಅಲ್ಲಿಂದ ಸರ್ಟಿಫಿಕೇಟನ್ನು ಕಳಿಸಿ ಕೊಡ್ತಾರೆ. ಈ ಏನೆಲ್ಲ ಬೇಕು ಹೇಳುವಂಥ ಒಂದು ಕೆಲವೆಲ್ಲ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇದೆ, ಅವುಗಳೆಲ್ಲವನ್ನು ಅವರು ಆನ್ಲೈನ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕು, ಇಲ್ಲ ಫೇಸ್ ಟು ಫೇಸ್ ಚೆಕ್ ಮಾಡಿಸಿ ಸಬ್ಮಿಟ್ ಮಾಡಬೇಕು. ಅವರು ಅಡ್ಮಿಷನ್ ತಗೊಳ್ಳುವ ಹೊತ್ತಿಗೆ ಈ ಎಲ್ಲ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. SSLC ಅಲ್ಲ ನಾನು ಬೇರೆ ಓದಿದ್ದೇನೆ ಅಂತ ಹೇಳಿದರೆ, ಈಗಾಗಲೇ ಇಲ್ಲಿ ಮಾತನಾಡುವಾಗ ಕೆಲವರು ಹೇಳಿ ನಾನು ಫಸ್ಟ್ PUCಗೆ ಹೋಗಿ ಆಗಿದೆ, ಅಷ್ಟು ಹೊತ್ತಿಗೆ 1 ವರ್ಷ ಆಗುವಾಗ ಸಡನ್ನಾಗಿ ಫ್ಲ್ಯಾಶ್ ಆಯಿತು, ನಾನು ನಿಜವಾಗಿ ಇಂಜಿನಿಯರಿಂಗ್ ಹೋಗಬೇಕಿತ್ತು, ನಾನು ಬಂದದ್ದು ಕಾಮರ್ಸ್ PUC ಮಾಡಿದರೆ ಮತ್ತೆ ಇಂಜಿನಿಯರಿಂಗ್ ಸೈಡಿಗೆ ಹೋಗ್ಲಿಕ್ಕಾಗೋದಿಲ್ಲ. ನನಗೆ ಆವಾಗ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ ನಾನೇನು ಮಾಡಬಹುದು ಅಂತ ಹೇಳಿದ್ರೆ ಆವಾಗ ಅವರು ಡೈರೆಕ್ಟ್ ಫಸ್ಟ್ ಇಯರಿಗೆ ಬರಬೇಕು. ಆದರೆ ಒಂದು ವೇಳೆ ಸೈನ್ಸ್ ತಗೊಂಡ್ರೆ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೇವೆ. ಕಂಪ್ಲೀಟ್ ಮಾಡಿದ ತಕ್ಷಣ ಲ್ಯಾಟ್ರಲ್ ಅಂದರೆ ಸೆಕೆಂಡ್ ಇಯರಿಗೆ 3rd ಸೆಮಿಸ್ಟರ್ಗೆ ಡೈರೆಕ್ಟ್ 1 ವರ್ಷವನ್ನಲ್ಲಿ ಉಳಿಸ್ಕೊಳ್ಬಹುದು. ಸೆಕೆಂಡ್ ಇಯರಿಗೆ ಡೈರೆಕ್ಟ್ ಆಗಿ ಅವರು ಸೇರ್ಕೊಳ್ತಾರೆ. ಇಲ್ಲ ITI ಮಾಡಿ ಬಂದರೆ
ಅಲ್ಲಿ ಕೂಡ ಅವರು ಸೆಕೆಂಡ್ ಇಯರಿಗೆ ಸೇರ್ಬೋದು, 1 ವರ್ಷವನ್ನು ಉಳಿಸ್ಕೊಳ್ಬೋದು. ಸೆಕೆಂಡ್ ಇಯರ್ ಫೈನಲ್ ಇಯರ್ 2 ವರ್ಷ ಮಾತ್ರ ಓದಬೇಕಾಗುತ್ತೆ, ಅಲ್ಲಿಂದ ಓದ್ಕೊಂಡು ಪಾಸ್ ಆಗ್ಬೋದು. ಆದರೆ ಒಂದು ಸಣ್ಣ ವ್ಯತ್ಯಾಸವನ್ನು ಗಮನಿಸ್ಕೊಳ್ಳಿ. ITI 2 ವರ್ಷ ಓದ್ತಾರೆ, ಮತ್ತೆ ಡಿಪ್ಲೊಮಾ 2 ವರ್ಷ ಓದ್ತಾರೆ, ಆಮೇಲೆ ಮತ್ತೆ ಇಂಜಿನಿಯರಿಂಗ್ ಮಾಡಬೇಕೊಳಗೆ ಮತ್ತೆ 3 ವರ್ಷ ಓದಬೇಕು, 7 ವರ್ಷ ಆಗಿಬಿಡುತ್ತೆ. PUC 2 ವರ್ಷ ಓದ್ತಾರೆ, ಡಿಪ್ಲೊಮಾಗೆ ಬರ್ತಾರೆ 2 ವರ್ಷ ಓದ್ತಾರೆ, 4 ವರ್ಷ ಓದಿ ಮತ್ತೆ 3 ವರ್ಷ ಇಂಜಿನಿಯರಿಂಗ್ ಮಾಡ್ತಾರೆ, 7 ವರ್ಷ ಆಗುತ್ತೆ. ಅದೇ SSLC ಇಂದ ಡೈರೆಕ್ಟ್ ಒಂದು ವೇಳೆ ಬಂದರೆ 3 ವರ್ಷ ಡಿಪ್ಲೊಮಾ, 3 ವರ್ಷ ಇಂಜಿನಿಯರಿಂಗ್, 6 ವರ್ಷದಲ್ಲಿ 4 ವರ್ಷ ಇಂಜಿನಿಯರಿಂಗ್, 6 ವರ್ಷದಲ್ಲಿ 3 ವರ್ಷ ಡಿಪ್ಲೊಮಾ, 3 ವರ್ಷ ಇಂಜಿನಿಯರಿಂಗ್, 6 ವರ್ಷದಲ್ಲಿ ಅವರ ಕೋರ್ಸ್ ಕಂಪ್ಲೀಟ್ ಆಯಿತು. 1 ವರ್ಷ ಉಳಿತಾಯ, 1 ವರ್ಷ ಬೇಗ ಜಾಬಿಗೆ ಸೇರ್ಬೋದು, 1 ವರ್ಷ ಬೇಗ ಪ್ರಮೋಷನ್ ತಗೊಳ್ಬೋದು, 1 ವರ್ಷ ಬೇಗ ಮನೆಯನ್ನು ಅವರು ಅವರ ಪೇರೆಂಟ್ಸಿಗೆ ಏನೊಂದು ಮಾಡಿಕೊಡ್ಲಿಕ್ಕೆ ಆಗುತ್ತದೆ ಅಂತ ಹೇಳುವಂಥದ್ದು. ಇಂಜಿನಿಯರ್ ಮಾಡಬೇಕು ಅಂತ ಹೇಳುವರೆ ಇಲ್ಲ, 3 ವರ್ಷದ ಡಿಪ್ಲೊಮಾ ಆದ ತಕ್ಷಣವೇ ಉದ್ಯೋಗಕ್ಕೂ ಸೇರಬಹುದು. ಫೀಸ್ ಸ್ಟ್ರಕ್ಚರ್ ಹೇಗೆ? ಕೆಲವರಿಗೆ ಇಷ್ಟೆಲ್ಲ ಹೇಳಿದರು, ಫೀಸಿನ ಬಗ್ಗೆ ಎಂಥದ್ದು ಹೇಳಿಲ್ಲ, ನಾನು ಸೇರ್ಬೇಕಾದ್ರೆ ಏನು ಹೇಗೆ ಅಂತ ಡೌಟ್ ಬರೋದಕ್ಕೆ ಫೀಸ್ ಸ್ಟ್ರಕ್ಚರ್. ಸರ್ಕಾರಿ ಪಾಲಿಟೆಕ್ನಿಕ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಒಂದು ವೇಳೆ ಸೇರಿದರೆ ಅಲ್ಲಿ ಟೋಟಲ್ ಫೀಸ್ ಅವರದು 4,270 ರೂಪಾಯಿ ಆಗುತ್ತೆ. 4,270 ರೂಪಾಯಿ. ಅದರಲ್ಲಿ 2,940 ರೂಪಾಯಿ ಟ್ಯೂಷನ್ ಫೀಸ್, 500 ರೂಪಾಯಿ ಡೆವಲಪ್ಮೆಂಟ್ ಫೀಸ್, ಅದರ್ ಫೀಸ್ ಮತ್ತೆ ಅವರು ಸ್ಪ್ಲಿಟ್ ಮಾಡ್ತಾರೆ ಕಾಲೇಜುಗಳಲ್ಲಿ 830 ರೂಪಾಯಿ, ಒಟ್ಟು 4,270 ರೂಪಾಯಿ. ಆದರೆ NCC, NSS ಇಂಥದ್ದು ಏನಾದರೂ ಸೇರಿದ್ರೆ, ರೆಡ್ ಕ್ರಾಸ್ ಇಂಥದ್ದು ಸೇರಿದ್ರೆ ಅದಕ್ಕೆ ಎಡಿಷನಲ್. ಈಗ ಕಂಪಲ್ಸರಿ ಫಸ್ಟ್ ಇಯರ್ನಲ್ಲಿ 1 ಅದರ್ ಕೋರ್ಸ್ಗಳನ್ನು ಮಾಡಬೇಕು, ಸೇರಬೇಕು ಅಂತ ಹೇಳೋ ಕಂಡೀಷನ್ ಇದೆ. ಆದ ಕಾರಣ ಅವರು ಅದನ್ನು ಮಾಡ್ಕೊಳ್ಬೇಕಾಗುತ್ತದೆ. ಏಡೆಡ್ ಪಾಲಿಟೆಕ್ನಿಕ್ ಆಗಿದ್ರೆ, ಈಗ ಸುಳ್ಯ ಇರ್ಬೋದು ಅಥವಾ ನಿಟ್ಟ ಇರ್ಬೋದು, ಸುಂಕದಕಟ್ಟೆ ಇರ್ಬೋದು, ಅವರು 6,948 ರೂಪಾಯಿ ಅವರ ಫೀಸು. ಎಡಿಷನಲ್ ಸ್ವಲ್ಪ ಮೇಂಟೆನೆನ್ಸ್ ಚಾರ್ಜ್ ಅಂತ ತಗೊಳ್ತಾರೆ. ಅದು ಯಾಕೆಂದರೆ ಅವರಿಗೆ ಇಷ್ಟು ಅಮೌಂಟ್ನಲ್ಲಿ ಕಾಲೇಜ್ ರನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಹೊರಗೆ ಬರಬೇಕು 3 ವರ್ಷಕ್ಕೆ, ಅವರಿಗೆ ವರ್ಕ್ ಪೀಸು, ಈ ಕಬ್ಬಿಣದ ಪೀಸುಗಳನ್ನು ಕೊಡಬೇಕಿದ್ರೆ ಅದು ಅಷ್ಟು ತುಂಬ ಬೇಕಾಗುತ್ತೆ. ಈಗಿನ ಪವರ್ ಅದು ಇದು ಅದರೆಲ್ಲ ಗೊತ್ತಿದೆ, ಜನರೇಟರು ಮೇಂಟೆನೆನ್ಸು ಇಂಥದ್ದೆಲ್ಲ. ಬಿಲ್ಡಿಂಗ್ ಮೇಂಟೆನೆನ್ಸಿಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಯಾಕಂದರೆ ಅವರು ಕಲಿಯುವಷ್ಟು ಹೊತ್ತು ಪವರ್ ಕಟ್ ಆಗಬಾರದು. ಕಂಪ್ಯೂಟರ್ ಎಲ್ಲ ಸಬ್ಜೆಕ್ಟ್ ಕಂಪ್ಯೂಟರಲ್ಲೇ ನಡೆಯೋದರಿಂದ ಅದು ಕೂಡ ಇನ್ನೊಂದು ಸಮಸ್ಯೆ. ಹಾಗಾಗಿ ಒಂದು ಸ್ವಲ್ಪ ಎಡಿಷನಲ್ ಚಾರ್ಜಕ್ಕೆ ಬೇರೆ ಬೇರೆ ಕಾಲೇಜಿನವರು ಬೇರೆ ಬೇರೆ ರೀತಿಯಲ್ಲಿ ತಗೊಳ್ಬೋದು. ಆದರೆ ಸರ್ಕಾರ ಹೇಳುವಂಥದ್ದು 6,948 ರೂಪಾಯಿ ತಗೊಳ್ಳಿ ಅಂತ. ಅದೇ ಪ್ರೈವೇಟ್ ಪಾಲಿಟೆಕ್ನಿಕ್ಗಳಿಗೆ ಕರ್ನಾಟಕ ಸ್ಟೂಡೆಂಟ್ ಆದರೆ 13,405 ರೂಪಾಯಿ ತಗೊಳ್ಬಹುದು. ಅಷ್ಟು ಅದು ಸರ್ಕಾರಕ್ಕೆ ಸಲ್ಲುತ್ತೆ. ಅದರ್ ಚಾರ್ಜಸ್ ಅನ್ನ ಎಕ್ಸ್ಟ್ರಾ ಮೇಂಟೆನೆನ್ಸ್ ಚಾರ್ಜ್ ಅಂತ ತಗೊಳ್ತಾರೆ. ಒಂದು ವೇಳೆ ನಾನ್ ಕರ್ನಾಟಕದಿಂದ ಹೊರಗಿನವರು ಬಂದರೆ, ಅಂದರೆ ಕೇರಳದ ಇದು ಇರ್ಬೋದು ಅಥವಾ ನಾರ್ತ್ ಇಂಡಿಯಾದವರು ಬಂದಿದ್ರೆ ಅವರಿಗೆ 20,755 ರೂಪಾಯಿಗಳು. ಯಾಕಂದರೆ ಅವರಿಗೆ 19,000 ಚಿಲ್ಲರೆ ಟ್ಯೂಷನ್ ಫೀಸೇ ತಗೊಳ್ತಾರೆ. ಯಾಕಂದರೆ ಅವರಿಗೆ ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ಬರುತ್ತೆ. ಕನ್ನಡ ಕಲೀಲೇಬೇಕು. ಕರ್ನಾಟಕದಲ್ಲಿ ಕಲಿತಾ ಇರ್ಬೇಕಾದ್ರೆ ಕನ್ನಡ ಬೇಕು ಅವರಿಗೆ. ಈ ಬಳಕೆ ಕನ್ನಡ ಅಂತ ಹೇಳುವಂಥದ್ದು ಎಕ್ಸ್ಟ್ರಾ ಬರುತ್ತೆ. ಅದರ ಜೊತೆಗೆ ಅವರು ಕಲಿತಾ ಹೋಗ್ತಾರೆ. ಅವರಿಗೆ ಹೊರಗಿನಿಂದ ಬಂದ ಕಾರಣ ಸ್ವಲ್ಪ ಫೀಸ್ ಜಾಸ್ತಿ ಇದೆ. ಎಡಿಷನಲ್ ಚಾರ್ಜ್ ಆಯಾ ಕಾಲೇಜುಗಳಿಗೆ ಹೊಂದಿಕೊಂಡು ವ್ಯತ್ಯಾಸವನ್ನು ಮಾಡಬಹುದು. ಸೊ ಇದೆಲ್ಲವೂ ಸರ್ಕಾರದ ಖಜಾನೆಗೆ ಹೋಗುತ್ತೆ, ತಗೊಂಡ ಫೀಸುಗಳು ಅಲ್ಲಿಂದ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು. ಅದರ ಚಾರ್ಜ್ ಮಾತ್ರ ಕಾಲೇಜುಗಳಲ್ಲಿ ಉಳಿಯುತ್ತೆ. ನಾನು ಆಗಲೇ ಹೇಳಿದಾಗೆ NSS ಅಥವಾ ಇದಕ್ಕೆಲ್ಲ ಸೇರುವವರು ಪಾಲಿಟೆಕ್ನಿಕ್ಗಳಲ್ಲಿ ಅವರು ಎಡಿಷನಲ್ ಚಾರ್ಜ್ ಆಗಿ 40 ರೂಪೀಸನ್ನು ಕೊಡಬೇಕಾಗುತ್ತೆ. ಪ್ರೈವೇಟ್ಗಳಲ್ಲಿ ಬೇರೆ ಇದರಲ್ಲಿ ಇದ್ದರೆ 50 ರೂಪಾಯಿ ಕೊಡಬೇಕಾಗುತ್ತೆ. ಅದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳುವಂಥದ್ದು ಒಂದು ಫೀಸ್ ಸ್ಟ್ರಕ್ಚರನ್ನು ಹಾಕಿರೋದು. ಈಗ ಫೀಸ್ ಸ್ಟ್ರಕ್ಚರ್ ಹೇಳಿದ್ರೆ ಎಲ್ಲರಿಗೂ ಒಂದೇ ಫೀಸ್ ಅಂತ ಕೇಳಿದ್ರೆ ಕೆಲವರಿಗೆ ಕೆಟಗರಿ ವೈಸು ವ್ಯತ್ಯಾಸ ಇದೆ. ಆಗಲೇ ರಿಸರ್ವೇಷನ್ ಇದರಲ್ಲಿ 50% ಜನರಲ್ ಅಂತ ಹೇಳಿದ್ದೇನೆ, 50% ಕೆಟಗರಿಯಲ್ಲಿ ಹಂಚುತ್ತಾರೆ ಅಂತ ಹೇಳಿದ್ದೇನೆ. ಜನರಲ್ ಮೆರಿಟ್ ಆಗಿದ್ರೆ 13,405 ರೂಪಾಯಿ ಕೊಡಬೇಕು, ರೈಟ್. ಆದರೆ SC STಗಳಿಗೆ 2.5 ಲ್ಯಾಕ್ 2.5 ಲಕ್ಷಕ್ಕಿಂತ ಅವರ ಆದಾಯ ಮಿತಿ ಕಡಿಮೆ ಇದೆ ಅಂತ ಆದರೆ ಅವರು ಜಸ್ಟ್ 430 ರೂಪಾಯಿ ಕಟ್ಟಿದರೆ ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ವರ್ಷಕ್ಕೆ ಅವರ ಎಜುಕೇಷನ್ ಕಂಪ್ಲೀಟ್ ಆಗಿಬಿಡುತ್ತೆ. ಒಂದು ವೇಳೆ ಅವರ ಲಿಮಿಟ್ ಇನ್ಕಮ್ 2.5 ಲಕ್ಷದಿಂದ 10 ಲಕ್ಷ ಈ ಮಧ್ಯದಲ್ಲಿದ್ದರೆ ಅವಾಗ ಅವರು
2,535 ರೂಪಾಯಿ ಕೊಟ್ಟರಾಯಿತು. ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ. ಅದೇ ಏಡೆಡ್ ಪಾಲಿಟೆಕ್ನಿಕ್ಗಳಿಗೆ 3,874 ರೂಪಾಯಿ ಕೊಡಬೇಕು. ಆದರೆ ಒಂದು ಗಮನಿಸಿ, ಪ್ರೈವೇಟ್ ಪಾಲಿಟೆಕ್ನಿಕ್ಗಳಿಗೆ ಯಾವುದೇ ರಿಸರ್ವೇಶನ್ ಅಪ್ಲೈ ಆಗುವುದಿಲ್ಲ. ಅವರೆಲ್ಲರೂ ಜನರಲ್ ಮೆರಿಟ್ ಅಲ್ಲಿ ಬಂದಾಗೆ ಬರ್ತಾರೆ. ಹಾಗಾಗಿ ಕೆಲವರು ಬಂದು ಕೇಳುವವರು ಇದ್ದಾರೆ, ಪ್ರೈವೇಟ್ ಅಲ್ಲಿ ರಿಸರ್ವೇಶನ್ ಉಂಟಾ, ನಮಗೆ ಏನಾದ್ರು ಫೀಸ್ ಕನ್ಸೆಷನ್ ಉಂಟಾ ಅಂತ. ಸರ್ಕಾರವೇ ಕೊಡಲಿಲ್ಲ. ಯಾಕೆಂದ್ರೆ ಪಾಲಿಟೆಕ್ನಿಕ್ ರನ್ ಮಾಡಬೇಕಿದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳೋದು ಸರ್ಕಾರಕ್ಕೂ ಗೊತ್ತಿದೆ. ಆದ ಕಾರಣ ಅವರು ಅದನ್ನು ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ. ಕ್ಯಾಟಗರಿ 1ಗೆ 960 ರೂಪಾಯಿ ಗವರ್ಮೆಂಟ್ ಪಾಲಿಟೆಕ್ನಿಕ್ ಆದರೆ 3,638 ರೂಪಾಯಿ ಏಡೆಡ್ ಇದರಲ್ಲಿ ಬರುತ್ತೆ. 2A 3A 3B ಅವರಿಗೆಲ್ಲ 1 lakh ಲಿಮಿಟ್ ಇದ್ರೆ 960 ಗವರ್ಮೆಂಟ್ ಪಾಲಿಟೆಕ್ನಿಕ್. ಬಟ್ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಅವರು ಒದಗಿಸಬೇಕಂದ್ರೆ ಸರ್ಟಿಫಿಕೇಟ್ಗಳನ್ನು ಕೊಡಬೇಕು. ಕೊಟ್ಟಾಗ ಗವರ್ಮೆಂಟ್ ಪಾಲಿಟೆಕ್ನಿಕ್ 960 ರೂಪಾಯಿ, ಏಡೆಡ್ ಆದರೆ 3,638 ರೂಪಾಯಲ್ಲಿ ಅವರಿಗೆ ಅಡ್ಮಿಷನ್ ಆಗುತ್ತೆ. ಹಾಗೆಯೇ ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3B ಇವರಿಗೆ ಇನ್ಕಮ್ ಲಿಮಿಟ್ ಕೊಡಲಿಲ್ಲ ಅಂತಾದರೆ ಅವರ ಫೀಸ್ ಜಾಸ್ತಿ ಆಗುತ್ತೆ. ಜನರಲ್ ಮೆರಿಟಲ್ಲಿ ಹೋದಾಗೆ ಹೋಗ್ತಾರೆ. 13,405 ರೂಪಾಯಿ ಪ್ರೈವೇಟಿನವರು, 6,948 ರೂಪಾಯಿ ಏಡೆಡ್ನವರು, ಗೌರ್ಮೆಂಟ್ ಪಾಲಿಟೆಕ್ನಿಕ್ 4,270 ರೂಪಾಯಿ ಕೊಡಲೇಬೇಕು. ಕ್ಯಾಟಗರಿ ಇದ್ರೂ ಕೂಡ ಕೊಡಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು. ಹಾಗಾದರೆ ಮಾತ್ರ ಅವರಿಗೆ ಸುಲಭ ಆಗುತ್ತೆ. SNQ ಅಂತ ಹೇಳುವಂಥ ಇನ್ನೊಂದು ಸ್ಪೆಷಲ್ ಇದೆ. ಇದು ಮೆರಿಟೆಡ್ ಸ್ಟೂಡೆಂಟ್ಸಿಗೆ ಇರುವಂಥದ್ದು. ಮೆರಿಟ್ ಅಂದರೆ ಅವ ಹುಷಾರು ಇರಬೇಕು, ಸರ್ಕಾರಿ ಪಾಲಿಟೆಕ್ನಿಕಲ್ಲೇ ಅಪ್ಲೈ ಮಾಡಬೇಕು, SNQ ಅಂತಲೇ ಹೇಳಬೇಕು. ಯಾವುದೇ ಕಾಲೇಜಿಗೆ ಅವನು ಬೇಕಿದ್ರೆ, ನನಗೆ ಪುತ್ತೂರಿನಲ್ಲೇ ವಿವೇಕಾನಂದ ಪಾಲಿಟೆಕ್ನಿಕ್ ಸೇರಬೇಕು ಅಂತ ಅವನಿಗೆ ಇಷ್ಟ ಇರಬಹುದು, ದುಡ್ಡು ಕಟ್ಟಲಿಕ್ಕೆ ಕಷ್ಟ. ಅಥವಾ ನನಗೆ ಸುಳ್ಯದಲ್ಲಿ KVGಯಲ್ಲೇ ಸೇರಬೇಕು ಅಂತ ಇರ್ಬೋದು, ಇಲ್ಲ ಉಜಿರೆಯಲ್ಲಿ ನನಗೆ SDM ಅಲ್ಲಿ ಸೇರಬೇಕು ಅಂತ ಇರ್ಬೋದು. ಬಟ್ ಅವನಿಗೆ 6 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದ್ದು ಟಾಪ್ ಮೆರಿಟ್ನಲ್ಲಿದ್ದರೆ ಅವರಿಗೆ 1,330 ರೂಪಾಯಿ ಕೊಟ್ಟುಬಿಟ್ರೆ ಯಾವುದೇ ಅವನು ಕೇಳಿದ ಪಾಲಿಟೆಕ್ನಿಕ್ಗಳಲ್ಲಿ 5% ಸೀಟ್, 60ಕ್ಕೆ 3 ಜನ ಒಂದು ಕ್ಲಾಸಿಗೆ. ಅದು ಎಕ್ಸ್ಟ್ರಾ ಒಂದು ಕ್ಲಾಸ್ ಅಂತಂದ್ರೆ 60 ಲಿಮಿಟ್, 61 ಜನ ಮಾಡುವಾಗಿಲ್ಲ. ಆದರೆ SNQ ಹೆಸರಿನಲ್ಲಿ 3 ಜನ ಸರಕಾರದಿಂದ ಬರ್ತಾರೆ. ಅವರಿಗೆ ಫೀಸು ಎಲ್ಲ ಪಾಲಿಟೆಕ್ನಿಕ್ಗಳಲ್ಲಿ 1,330. ಹಾಗಾಗಿ ಒಂದು ವೇಳೆ ಅಂತ ಟಾಪ್ ಮೆರಿಟೆಡ್ ಹುಡುಗರು ಇದ್ದಾರೆ ಅಂತಂದ್ರೆ ಅವರು ಸರ್ಕಾರಿ ಪಾಲಿಟೆಕ್ನಿಕಲ್ಲಿ ಅಪ್ಲೈ ಮಾಡಿದರೆ ಅವರಿಗೆ ಯಾವುದೇ ಕಾಲೇಜುಗಳಲ್ಲಿ ಬೇಕಾಗುವ ಯಾವುದೇ ಕೋರ್ಸುಗಳನ್ನು, ಪ್ರತಿ ಕೋರ್ಸಿಗೆ ಅದು ನೆನ್ಪಿಟ್ಕೊಳ್ಬೇಕು. ಈಗ ಪುತ್ತೂರಿನಲ್ಲಿ 5 ಕೋರ್ಸ್ ಇದೆ ಅಂತಂದ್ರೆ 5 ಮೂರಲಿ 15 ಜನ ಬರ್ತಾರೆ SNQ ಥ್ರೂ. ಪ್ರತಿ ಕೋರ್ಸಿನಲ್ಲಿ 5% ಇದೆ. ಸುಳ್ಯದಲ್ಲಿ 4 ಕೋರ್ಸ್ ಇದೆ ಅಂತಂದ್ರೆ 12 ಜನ ಹೋಗ್ತಾರೆ ಎಕ್ಸ್ಟ್ರಾ. ಅವರಿಗೆ ಆ ಫೀಸ್ ಇರುತ್ತೆ. ಅದು ಮಂಗಳೂರಿನಲ್ಲಿ ಅಪ್ಲೈ ಮಾಡಬೇಕು, ಅವರು ಅದನ್ನು ಹಂಚುತ್ತಾರೆ. ಕೇಳಿದ ಕಾಲೇಜ್ ಎಸ್, ಅದು ಟಾಪ್ ರ್ಯಾಂಕಿಂದ ಹೋಗುತ್ತೆ. ಪಕ್ಕನಲ್ಲಿ ತಪ್ಪಿದ್ರೆ ಅವರು ಮತ್ತೆ ನನಗೆ ಆ ಕಾಲೇಜ್ ಸಿಗ್ಲಿಲ್ಲ ಅಂದ್ರೆ ಈ ಕಾಲೇಜ್ ಅಂತ ಕೇಳಬಹುದು. ಅವನ ನಂತರದ ಮಾರ್ಕಿನವನನ್ನ ಬೇರೆ ಕಡೆ ಕಳಿಸ್ತಾರೆ. ಆ ರೀತಿಯಲ್ಲಿ ಅವರಿಗೆ SNQ ಥ್ರೂ ಕೂಡ ಅವರಿಗೆ ಕಾಲೇಜಿಗೆ ಜಾಯಿನ್ ಆಗಲಿಕ್ಕೆ ಆಗುತ್ತೆ. ಎಸ್, ಅಲ್ಲಿಗೆ ಸಾಕು. ಓಕೆ, ಇದಿಷ್ಟು ಕಾಲೇಜುಗಳ ವಿಷಯವಾಗಿ ನಾವು ಮಾತನಾಡಿರುವಂಥದ್ದು ಮತ್ತು ಫೀಸ್ ಸ್ಟ್ರಕ್ಚರ್ ಹೇಳಿರುವಂಥದ್ದು, ಕೋರ್ಸುಗಳ ಆಫರ್ ಹೇಗಿದೆ ಅಂತ ಹೇಳುವಂಥದ್ದು. ಆಗಲೇ ಒಂದು ಪಾಯಿಂಟನ್ನು ಹೇಳಿದೆ, NEP ಅಂತ ಹೇಳುವಂಥದ್ದನ್ನು ಗಮನಿಸಿದ್ರಿ. ಮೊನ್ನೆ ಅಷ್ಟೊಂದು ಆರ್ಟಿಕಲ್ ಕಳಿಸಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಹೇಳ್ತೇವೆ, ರಾಷ್ಟ್ರೀಯ ಶಿಕ್ಷಣ ನೀತಿ. ಪೇಪರ್ನಲ್ಲಿ ಹೈಸ್ಕೂಲು ಪ್ರೈಮರಿಯಿಂದ ಶುರುವಾಗಬೇಕು ಮಾಡಬೇಕು ಅಂತ ಹೇಳುವಂಥದ್ರೆ ಚರ್ಚೆಗಳು, ಪರ ವಿರೋಧಗಳ ಬಗ್ಗೆ ತುಂಬ ಕೇಳಿದಿರಿ. ಆದರೆ 2019ರಲ್ಲಿಯೇ ಹೊಸ ಶಿಕ್ಷಣ ನೀತಿಯಲ್ಲಿ ಸಿಲೆಬಸ್ ಕವರ್ ಮಾಡಿಕೊಂಡು 2020ರಿಂದ ಶುರುವಾಗಿ ಈಗ 5 ವರ್ಷಗಳಿಂದ ಟೆಕ್ನಿಕಲ್ ಎಜುಕೇಷನಲ್ಲಿ ಹೊಸ ಶಿಕ್ಷಣ ನೀತಿಯಲ್ಲಿಯೇ ಕ್ಲಾಸ್ ಆಗ್ತಾ ಇರೋದು. ಈಗಾಗಲೇ 2 ಬ್ಯಾಚುಗಳು ಹೊರಗೆ ಹೋಗಿ ಆಗಿದೆ. ಹೊಸ ಶಿಕ್ಷಣ ನೀತಿಯಲ್ಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಸಿಲೆಬಸ್ ಅಂತ ಹೇಳ್ತೇವೆ ನಾವು ಅದನ್ನು. ಸ್ಟೂಡೆಂಟ್ ಫ್ರೆಂಡ್ಲಿ ಅಲ್ಲಿ 2 ರೀತಿಯಲ್ಲಿ ಹೋಗ್ತಾರೆ. ಅವನಿಗೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿದೆ ಅಂತ ಅವನು ಇಂಗ್ಲೀಷ್ನಲ್ಲಿ ಎಕ್ಸಾಮ್ ಬರೀಬಹುದು. ಒಂದು ವೇಳೆ ಕಷ್ಟ ಆಗ್ತದೆ, ಮಧ್ಯದಲ್ಲಿ ಅವನು ಕನ್ನಡ ಶಬ್ದಗಳನ್ನು ಸೇರಿಸಿ ಅವನಿಗೆ ಏನು ವಿಷಯ ಅರ್ಥ ಆಗಿದೆ ಅದನ್ನು ಅವ ಹೇಳಬೇಕು. ಯಾಕೆಂದ್ರೆ 40% ಪ್ರಾಕ್ಟಿಕಲ್,
ಅವನು ಪ್ರಾಕ್ಟಿಕಲ್ ಆಗಿ ಮಾಡಿ ಒಂದು ಕೆಲಸವನ್ನು ಮಾಡಿ ತೋರಿಸುವಂಥದ್ದು, ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಭಾಷೆ ಇಂಪಾರ್ಟೆಂಟ್ ಅಲ್ಲ, ಆವಾಗ ನಾಲೆಜ್ ಇದೆಯಾ ಅಂತ ನೋಡುವಂಥದ್ದು. ಹಾಗಾಗಿ ಒಂದು ವೇಳೆ ಅವನಿಗೆ ಬರೀಲಿಕ್ಕೆ ಕಷ್ಟ ಆದರೆ ಅವನು ಮಿಕ್ಸ್ ಮಾಡಿಕೊಂಡು ಬರಿಬಹುದು, ಕನ್ನಡ ಮತ್ತು ಇಂಗ್ಲೀಷ್. ಇಲ್ಲ ನನಗೆ ಕಷ್ಟನೇ ಅಂತ ಅನ್ನಿಸಿದ್ರೆ ಅವನು ಕನ್ನಡದಲ್ಲೂ ಬರೆದು ಆರಂಭದಿಂದ ಮತ್ತೆ ಅವನು ಸೆಟ್ ಆಗ್ತಾನೆ ಟೆಕ್ನಿಕಲ್ ಇದಕ್ಕೆ. ಹಾಗಾಗಿ ಫಸ್ಟ್ ಇಯರ್ನಲ್ಲಿ ಸ್ವಲ್ಪ ಫ್ರೀ ಇದೆ, ಆ ಸಂದರ್ಭದಲ್ಲಿ ಅವನಿಗೆ NSS, NCC ಅಥವಾ ಬೇರೆ ಬೇರೆ ರೆಡ್ ಕ್ರಾಸ್ ಈ ರೀತಿಯ ಕೋರ್ಸುಗಳನ್ನು, ಯೋಗ ಕಂಪಲ್ಸರಿ ಒಂದು ಸರ್ಟಿಫಿಕೇಟ್ ಅವ ಮಾಡತಕ್ಕದ್ದು ಕಂಡೀಷನ್ ಇದೆ ಸರ್ಕಾರದಿಂದ. ಯಾವುದೇ ಒಂದು ಸರ್ಟಿಫಿಕೇಟ್ ಮಾಡ್ಕೊಳ್ಬೇಕು, ಅದರ ಜೊತೆಗೆ ಕನ್ನಡ ಸಬ್ಜೆಕ್ಟ್ ಕಲ್ತಿರಬೇಕು, ಇದನ್ನೆಲ್ಲ ಕಲಿತಾನೆ. ಸೆಕೆಂಡ್ ಇಯರ್ ಬರಬೇಕಿದ್ರೆ ಪೂರ್ತಿ ಅವನು ಟೆಕ್ನಿಕಲ್ ಸೈಡಿಗೆ ಬರ್ತಾನೆ. ಅಲ್ಲಿ ಯಾವುದೇ ಥಿಯರಿ ಇರುವುದಿಲ್ಲ. ಸೆಕೆಂಡ್ ಇಯರಲ್ಲಿ ಪೂರ್ತಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡಿ, ಥಿಯರಿ ಕ್ಲಾಸಲ್ಲಿ ಇರುತ್ತೆ, ಎಕ್ಸಾಮಿಗೆ ಆಗೋಗಿರುವುದಿಲ್ಲ, ಅಲ್ಲಿ ಕೆಲಸ ಮಾಡಿ ತೋರಿಸ್ಬೇಕು. ಬಟ್ ಆ ಎಕ್ಸಾಮ್ ಮಾಡಬೇಕ್ರೆ ಅದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳೋದು ಥಿಯರಿಟಿಕಲ್ ಯಾವ ಎಕ್ಸ್ಪ್ಲೈನ್ ಮಾಡಬೇಕು, ಒಂದಷ್ಟು ಸ್ವಲ್ಪ ಬ್ರೀಫ್ ಆಗಿ ಬರಿಬೇಕು. ಮೊದಲು ಬರೆದಾಗ ನಿಮಗೆ ಇಷ್ಟು ಪುಟ ಬರಿ ಅಷ್ಟು ಪುಟ ಬರಿ ಆ ರೀತಿಯಲ್ಲಿ ಥಿಯರಿ ಹೇಳುವ ಕ್ರಮ ಇಲ್ಲ. ಆದರೆ ಫೈನಲ್ ಇಯರ್ ಬರಬೇಕಿದ್ರೆ ಈಗಿನ ಸ್ಪೆಷಲಿಸ್ಟ್ ಡಾಕ್ಟರ್ಗಳಾಗೆ ಹೊಸ ಶಿಕ್ಷಣ ನೀತಿಯಲ್ಲಿರುವಂಥದ್ದು ಸಿಂಗಲ್ ಕೋರ್ ಸಬ್ಜೆಕ್ಟ್, ಒಂದೇ ಇಡೀ ವರ್ಷ ಒಂದು ಪಾಠ ಮಾತ್ರ ಕಲಿಯೋದು. ಯಾವುದಕ್ಕೆ ಈಗ ನಮ್ಮಲ್ಲಿ ಡಾಕ್ಟರ್ಗಳಲ್ಲೆಲ್ಲ ಹೇಳ್ತೇವೆ ಕಿವಿ ತಜ್ಞರು ಅಥವಾ ಮೂಗಿನ ತಜ್ಞರು ಅಥವಾ ಹಲ್ಲಿನ ಡಾಕ್ಟರ್ ಅಂತ ಹೇಳಿದಾಗೆ, ನಮ್ಮಲ್ಲಿ ಅವ ಯಾವುದಕ್ಕೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ನಾನು ಸಿವಿಲ್ ಆದ ಕಾರಣ ನಮ್ಮಲ್ಲಿ ಬಿಲ್ಡಿಂಗ್ ಅನ್ನು ತಗೊಂಡಿದ್ದೇವೆ, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತ. ಅವ ಬಿಲ್ಡಿಂಗಿಗೆ ಸಂಬಂಧಪಟ್ಟು ಯಾವ ರೀತಿ ಒಂದು ಡಿಸೈನು ಮಾಡಬೇಕು ಹೇಳೋದನ್ನು ಪೂರ್ತಿ ಮಾಡಿ ಅನಲೈಸ್ ಮಾಡಿ, ಈಗ ಈ ಬೀಮ್ ಯಾಕೆ ಇಷ್ಟು ದಪ್ಪ ಬೇಕು, ಇದರೊಳಗೆ ಕಬ್ಬಿಣ ಎಷ್ಟು ಇರಬೇಕು, ಎಲ್ಲ ಡಿಸೈನನ್ನು ಅವರು ಮಾಡಿ ಕೊಡ್ತಾರೆ ಹುಡುಗರು, ನಮ್ಮಲ್ಲಿಯ ಹುಡುಗರು. ಇಲ್ಲದಿದ್ದರೆ ಇದನ್ನು ಕಲಿಬೇಕಾದ್ರೆ MTech ಕಲಿಬೇಕು ಬೇರೆಯವರು. ನೀವು ಅದೇ ನೇರ PUC ಮಾಡಿ ಇಂಜಿನಿಯರಿಂಗ್ ಮಾಡಿದ BE ಆದ ಹುಡುಗನ ಹತ್ರ ಒಂದು ಡಿಸೈನ್ ಕೊಡಿ, ಈ ಬಿಲ್ಡಿಂಗಿಗೆ BE ಬೀಮ್ ಎಷ್ಟು ಬೇಕು ಅಂತ, ಅವನಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ SSLC ಆಗಿ 3 ವರ್ಷ ಕಲಿತ ಡಿಪ್ಲೊಮಾ ಹೋಲ್ಡರ್ ಮಾಡಿ ನಿಮ್ಗೆ ಇದಕ್ಕೆ ಇದರೊಳಗೆ ಇಷ್ಟು ರಾಡ್ ಇದೆ ಅಂತ ಲೆಕ್ಕ ಕೊಡ್ತಾನೆ. ಹೊಸ ಎಜುಕೇಶನ್ ಸಿಸ್ಟಮ್. ಯಾಕಂದ್ರೆ ಇಂಜಿನಿಯರಿಂಗ್ ಇನ್ನೂ ಬರಲಿಲ್ಲ, ಬರ್ತಾ ಇದೆ ಅಷ್ಟೇ. ಅವರಿನ್ನು 3ನೇ ವರ್ಷದಲ್ಲಿ ಇದ್ದಾರೆ ಅಷ್ಟೇ. ಯಾಕಂದ್ರೆ ನಮ್ಮಲ್ಲಿಂದ ಕಲಿತು ಹೋಗಿ ಅವರಲ್ಲಿ ಇಂಜಿನಿಯರಿಂಗ್ ಹೋಗುವಾಗ ಹೊಸ ಶಿಕ್ಷಣ ನೀತಿಯಲ್ಲಿ ಅಪ್ಲೈ ಆಗೋದು. ಇಲ್ಲಿವರೆಗಿನ ಇಂಜಿನಿಯರಿಂಗ್ನಲ್ಲಿ ಇದು ಬರಲಿಲ್ಲ, ಯಾಕಂದರೆ ಆ ಸ್ಟ್ಯಾಂಡರ್ಡ್ ಅಲ್ಲಿವರೆಗೆ ಬರಲಿಲ್ಲ. ಅದು ಡಿಪ್ಲೊಮಾದಲ್ಲಿ ಆಲ್ರೆಡಿ ಬಂದಾಗಿದೆ. 3ನೇ ಬ್ಯಾಚ್ ಈಗ ನಾಡ್ದು ಎಕ್ಸಾಮ್ನಲ್ಲಿ ಪಾಸ್ ಆಗಿ ಹೋಗ್ತಾರೆ. ಅದೇ ನೀವು ಸುಳ್ಯಕ್ಕೆ ಅಥವಾ SDMನಿಗೆ ಹೋಗಿ ಕೇಳಿದರೆ ಅಲ್ಲಿ ಅವರು ಹೈವೇ ಇಂಜಿನಿಯರಿಂಗ್ ಅಂತ ತಗೊಂಡಿದ್ದಾರೆ, ರೋಡು. ಅಲ್ಲಿ ಎಲ್ಲ ಮಕ್ಕಳು ಹೈವೇ ಬಗ್ಗೆ ಕಲಿತಾರೆ. ಆ ರೋಡಿಗೆ ಸಂಬಂಧಪಟ್ಟ ಎಲ್ಲ A to Z ಡಿಸೈನ್ಗಿಂದ ಹಿಡಿದು ಅದನ್ನು ಹೇಗೆ ಮಾಡಬೇಕು, ಟನೆಲಿಂಗ್, ಅದಕ್ಕೆ ರೋಡಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಆ ರೀತಿ ಪ್ರತಿಯೊಂದು ಕೋರ್ನಲ್ಲಿ. ಈಗ ನಾನು ಸಿವಿಲ್ ಇರ್ಬೋದು, ಸಿವಿಲ್ನಲ್ಲಿ ಮಿನಿಮಮ್ ಒಂದು 5 ಕೋರ್ ಸಬ್ಜೆಕ್ಟನ್ನು ಇಟ್ಟುಬಿಡ್ತಾರೆ. ಹೈವೇ ಇರ್ಬೋದು, ನಾನೀಗಾಗಲೇ ಹೇಳಿದಾಗ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಗ್ರೀನ್ ಬಿಲ್ಡಿಂಗ್ ಇರ್ಬೋದು, ಸ್ಟಾರ್ಟಪ್ಗಳು. ಯಾಕೆಂದರೆ ಇನ್ನು ಮುಂದೆ ಗ್ರೂಪ್ನಲ್ಲಿ ಇಂಜಿನಿಯರ್ಸ್ ವರ್ಕ್ ಮಾಡಬೇಕು ಅಂತ ಹೇಳುವಂಥ ಕಾನ್ಸೆಪ್ಟ್ ಸರ್ಕಾರದ್ದು. ಒಬ್ಬನೇ ಸುಮ್ಮನೆ ಏನೋ ಮಾಡ್ಕೊಂಡು ಮಾಡೇ ಹೋಗೋದಲ್ಲ. ಸ್ಟಾರ್ಟಪ್ ಅಂತಂದರೆ ಅವನೊಂದು ಆಫೀಸ್ ಹಾಕಿ ಕೂತ್ಕೊಳ್ತಾನೆ. ಅವನಿಗೆ ಬಿಲ್ಡಿಂಗಿಗೆ ನಾನು ಸಿವಿಲಿಗೆ ಸಂಬಂಧಪಟ್ಟಾಗಿ ಹೇಳಿದ್ರೆ ಅವನಿಗೆ ಆ ಬಿಲ್ಡಿಂಗ್ ಬೈಲಾಗಳ ಬಗ್ಗೆ ಕಂಪ್ಲೀಟ್ ಗೊತ್ತಿರೋ, ಒಂದು ಪುರಸಭೆಯಲ್ಲಿ ಅಥವಾ ಈಗ ನಮ್ಮ ನಗರಸಭೆಯಲ್ಲಿ ಏನೆಲ್ಲ ಬಿಲ್ಡಿಂಗ್ ಬೈಲಾ ಇದೆ, ಸೆಟ್ ಬ್ಯಾಕ್ ಏನು ಕೊಡಬೇಕು, ಯಾವ ರೀತಿ ಕೊಡಬೇಕು, ಬಿಲ್ಡಿಂಗ್ ಹೈಟ್ ಎಷ್ಟು ಕೊಡಬೇಕು, ಪ್ರತಿಯೊಂದು ನಾಲೆಜ್ ಅವರಿಗಿರುತ್ತೆ. ಅವರಿಗೆ ಬಿಲ್ಡಿಂಗ್ನಲ್ಲಿ ಕಬ್ಬಿಣ ಹೇಗೆ ಹಾಕಬೇಕು ಅಂತ ಗೊತ್ತಿರೋದಿಲ್ಲ. ಪ್ಲಾನಿಂಗ್ ಮಾಡುವ ಇವನು ಬೇರೆನೇ ಇನ್ನೊಬ್ಬ ಇಂಜಿನಿಯರ್ ಇರ್ತಾನೆ, ಯಾಕಂದ್ರೆ ಅವನ ಅದನ್ನೇ ಸ್ಪೆಷಲೈಸ್ ಆಗಿರ್ತಾನೆ. ಇವನು ಕಂಪ್ಲೀಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪಾರ್ಟಿಗೆ ಹೇಳಿದ ನಂತರ ಈ ನೆಕ್ಸ್ಟ್ ಇನ್ನೊಬ್ಬ ಇಂಜಿನಿಯರ್ ಬರ್ತಾನೆ, ಅವನು ಪ್ಲಾನಿಂಗ್ ಎಲ್ಲ ಮಾಡಿಕೊಡ್ತಾನೆ. 3ನೇ ಇಂಜಿನಿಯರ್ ಬಂದು ಅದನ್ನು ಕನ್ಸ್ಟ್ರಕ್ಷನಿಗೆ ಇಳಿಸ್ತಾನೆ. 4ನೇವ ಸೂಪರ್ವಿಷನ್ ಮಾಡಿಕೊಂಡು ಅದನ್ನು ಸೆಟಪ್ ಮಾಡಿ ಅನಲೈಸ್ ಮಾಡಿ ಕೊಡ್ತಾನೆ. ಸೊ ಈ 4 ಜನ ಜೊತೆಯಲ್ಲಿ ಇಲ್ಲದಿದ್ದರೆ ಅವರಿಗೆ ನೆಕ್ಸ್ಟಿಗೆ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಹೊಸ ಶಿಕ್ಷಣ ನೀತಿಯಲ್ಲಿ ಅವನು ಆ ಒಂದು ಟಾಪಿಕ್ನಲ್ಲಿ ಮಾತ್ರ ಮಾಸ್ಟರ್ ಆಗಿರ್ತಾನೆ. ಅದೇ ರೀತಿ ಎಲ್ಲ ಇದರಲ್ಲಿ ಕೂಡ, ಆಟೋಮೊಬೈಲಲ್ಲಿ ಕೂಡ ಬೇರೆ ಬೇರೆ ಕ್ಯಾಟಗರಿ ಕೊಡ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇರೆ ಬೇರೆ ಕ್ಯಾಟಗರಿ ಕೊಡ್ತಾರೆ. ಬಟ್ ಅವರು ಆ ಟಾಪಿಕ್ನಲ್ಲಿ ಮಾಸ್ಟರ್ ಆಗುವಾಗೆ ಇರ್ತದೆ, ಯಾವುದೋ ಒಂದು ಏನೋ ಒಂದು ಇರುವಾಗೆ ಇರೋದಿಲ್ಲ. ಈ ರೀತಿಯಲ್ಲಿ ಹೊಸ ಶಿಕ್ಷಣ ನೀತಿಯಲ್ಲಿ ಹುಡುಗರನ್ನ 0ದಿಂದ ಶುರು ಮಾಡಿ ಒಂದು ಟಾಪಿಕ್ನಲ್ಲಿ, ನಾವು ಹಿಂದೆ ಹೇಳ್ತಿದ್ವಿ 64 ವಿದ್ಯೆಗಳು ಅಂತ. 64 ವಿದ್ಯೆ ಅಂದರೆ 64 ಜನ ಇದ್ರೆ 64 ಬೇರೆ ಬೇರೆ ಕಲಿಯೋದು. ಒಬ್ಬನಿಗೆ ಒಂದು ವಿದ್ಯೆ ಮಾತ್ರ. ಕಾರ್ಪೆಂಟರ್ ಅಂದ್ರೆ ಅವನು ಕಾರ್ಪೆಂಟ್ರಿ ಮಾತ್ರ, ಇನ್ನೊಬ್ಬ ಗೋಲ್ಡ್ ಸ್ಮಿತ್ ಅಂದ್ರೆ ಅವನಿಗೆ ಗೋಲ್ಡ್, ಅವನಿಗೆ ಈಚೆದು ಗೊತ್ತಿರೋದಿಲ್ಲ ಅಂತ ಹೇಳಿದಾಗ, ಈಗಿನ ಹೊಸ ಶಿಕ್ಷಣ ನೀತಿಯಲ್ಲಿ ಅವನು ಒಂದು ಟಾಪಿಕ್ನಲ್ಲಿ ಮಾಸ್ಟರ್ ಆಗುವಾಗೆ ಈ
ಆರಂಭದ ಹಂತದಲ್ಲೇ ಮಾಡ್ತಾ ಇದ್ದಾರೆ. ಅಲ್ಲಿಂದ ಅವರು ಅದರಲ್ಲಿ ಮತ್ತೆ ಮತ್ತೆ ಉನ್ನತಿ ಇದನ್ನು ಹೊಂದುತ್ತಾ ಹೋಗ್ತಾರೆ. ಈ ರೀತಿಯಲ್ಲಿ ಇರುವಂಥದ್ದು ಡಿಪ್ಲೊಮಾ. ಜಸ್ಟ್ SSLC ಮುಗಿದ 3 ವರ್ಷದ ಒಳಗಡೆ ಅವರಿಗೆ ಕೆಲಸಕ್ಕೆ ಹೋಗ್ಬೋದು. ಈಗ ಮಿನಿಮಮ್ ಅಂತಂದ್ರು 16,000 to 20,000 ಸ್ಟಾರ್ಟಿಂಗ್ ಸ್ಯಾಲರಿ. ಇವತ್ತಾಗಲೇ ಇಂಗ್ಲಿಷ್ ಪೇಪರಲ್ಲಿ ಒಂದು ಕಡೆ ನಾನು ಓದಿದೆ, ಬ್ಯಾಂಗ್ಳೂರಿನಲ್ಲೆಲ್ಲ ಆಲ್ರೆಡಿ, ಯಾಕೆ ಸ್ವಲ್ಪ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಹಿಂದೆ ಬಿದ್ದಿತ್ತು. ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳ ಶಾರ್ಟೇಜ್ ಇದೆ, ನಮಗೆ ಬೇಕು ಅಂತ ಹೇಳುವಂಥದ್ದು ಕಂಪನಿಯವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಕಂಪನಿಗಳಿಗೆ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ಗಳನ್ನ ಅಡ್ಮಿಷನ್ ಅನ್ನು ಜಾಸ್ತಿ ಮಾಡಿ ಅಂತ ಬರೆದು ಹಾಕಿದ್ದಾರೆ. ನೀವು ಬೇಕಾದ್ರೆ ಗಮನಿಸಿ, ಅಡ್ಮಿಷನ್ ಜಾಸ್ತಿ ಮಾಡ್ಕೊಳ್ಳಿ, ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇಂಜಿನಿಯರ್ಗಳ ಕೊರತೆ ಇದೆ ಹೇಳಿಕೊಂಡು ಹೇಳಿದ್ದಾರೆ. ಆದರೆ ಕಂಪ್ಯೂಟರ್ ಸೈನ್ಸ್ಗಳಲ್ಲಿ ಸ್ವಲ್ಪ ಬ್ರೇಕ್ ತಗೊಳ್ಳಿ, 60ಕ್ಕಿಂತ ಜಾಸ್ತಿ ಅಡ್ಮಿಷನ್ ಮಾಡಬೇಡಿ ಅಂತ ಹೇಳುವಂಥದ್ದು. ಯಾಕೆಂದರೆ ಕಲಿತು ಹೊರಗೆ ಬರುವಾಗ ಜಾಬು ಬೇಕಲ್ಲ, ಈ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ನಾನು ಕೆಲವು ಸಲ ಈ ಎಜುಕೇಷನ್ಗೆ ಬರುವಾಗ ಹೇಳೋದಿದೆ, ಒಂದೇ ಊರಿನಿಂದ ಜೊತೆಯಲ್ಲಿ ಬಂದರೆ ಅಥವಾ ನಾವು ಎಲ್ಲಾರು ಏನಾರು ಹೇಳಲಿಕ್ಕೆ ಹೋಗಬೇಕಿರೆ ಒಂದೇ ಊರಿನವರ ಅಂತ ಕೇಳೋದು. ಹೌದು, ಒಂದೇ ಊರಿನವರಾಗಿದ್ರೆ ಒಂದೇ ಕೋರ್ಸ್ ಮಾಡಬೇಡಿ, ಕೆಲವು ಬೇರೆ ಬೇರೆ ಕೋರ್ಸ್ಗಳನ್ನು ಹಂಚಿ ತಗೊಳ್ಳಿ. ಒಂದು ಊರಿನಲ್ಲಿ 5 ಕೋರ್ಸ್ ಮಾಡಿದರೆ 5 ಜನ ಸಹ ಬೇರೆ ಬೇರೆ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿ ಇರ್ತಾರೆ. ಒಂದೇ ಕೋರ್ಸ್ ಮಾಡಿದ್ರೆ ಒಬ್ಬ ಒಳ್ಳೆ ಪೋಸ್ಟಲ್ಲಿ ಇರ್ತಾನೆ, ಉಳಿದವರು ಅವರ ಅಂಡರ್ನಲ್ಲೇ ಇರ್ತಾರೆ. ಎಲ್ಲರಿಗೆ ಪೋಸ್ಟ್ ಸಿಗುದಿಲ್ಲ. ಒಂದು ಟಾಪ್ ಪೋಸ್ಟ್ ಅಂತ ಹೇಳಿ ಈಗ ಸಾಮಾನ್ಯವಾಗಿ ಇದು ಯಾವುದನ್ನೇ ಹೇಳ್ಬೋದು, ಒಂದು ಕಂಪನಿಯಲ್ಲಿ ಬಾಸ್ ಅಂತಂದ್ರೆ ಒಬ್ಬರೇ ಇರಬೇಕಷ್ಟೇ, 10 ಜನ ಬಾಸ್ ಆಗ್ಲಿಕ್ಕೆ ಆಗುದಿಲ್ಲ. 10 ಜನ ಬೇರೆ ಬೇರೆ ಕೋರ್ಸ್ ಮಾಡಿದ್ರೆ 10 ಕಂಪನಿಗಳು 10 ತಯಾರಾದಾಗ 10 ಬಾಸ್ಗಳು ತಯಾರಾದರು, ಅವರ ಅಂಡರ್ನಲ್ಲಿ ಉಳಿದವರು ಇರ್ತಾರೆ. ಹಾಗಾಗಿ ಒಂದು ಊರಿನಿಂದ ಬೇರೆ ಬೇರೆ ಕೋರ್ಸ್ಗಳನ್ನು ತಗೊಳ್ಳಿ. ಎಲ್ಲ ಕೋರ್ಸುಗಳು ಉತ್ತಮ. ಕೆಲವರು ಕೇಳೋದಿದೆ ಯಾವುದು ಸುಲಭ, ಎಲ್ಲ ಒಂದೇ ರೀತಿ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಇಯರ್ನ ಸಿಲೆಬಸ್ಗಳು ಕಾಮನ್, ಸೆಕೆಂಡ್ ಇಯರ್ ಬರಬೇಕಿದ್ರೆ ಆಯಾ ಟೆಕ್ನಿಕಲ್ ಟಾಪಿಕ್ಗಳು ಸ್ಟಾರ್ಟ್ ಆಗ್ತವೆ, ಬೇಸಿಕ್ಸು. ಫೈನಲ್ ಇಯರ್ ಬರುವಾಗ ಅದನ್ನು ಕೋರ್ ಆಗಿ ಗಟ್ಟಿ ಮಾಡಿ ಅವರನ್ನು ಬಿಟ್ಟು ಬಿಡ್ತೇವೆ. ಈ ರೀತಿಯಲ್ಲಿ ಇರುವಂಥದ್ದು ಈ ಡಿಪ್ಲೊಮಾ ಸಿಲೆಬಸ್ಸು. 3 ವರ್ಷ ಕಲಿತ ನಂತರ ಅವರಿಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗುತ್ತೆ. ಆದರೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ 2 ವರ್ಷ ಆಗುವಾಗ ಮನೆಯಲ್ಲಿ ಏನೋ ಸಮಸ್ಯೆ ಆಗಬಹುದು. 2 ವರ್ಷದಲ್ಲಿ ಒಂದು ವೇಳೆ ತಪ್ಪಿ ಕಾಲೇಜು ಬಿಟ್ಟರು ಅವನಿಗೆ ಕೆಲಸ ಇಲ್ಲ ಅಂತ ಆಗುದಿಲ್ಲ. ಈಗಿನ ಹೊಸ ಸಿಲೆಬಸ್ ಪ್ರಕಾರ ITI ಸರ್ಟಿಫಿಕೇಟ್ 2 ವರ್ಷ ಕಲಿತವರಿಗೆ ಸಿಗುತ್ತೆ. ಡಿಪ್ಲೊಮಾ ಕಾಲೇಜಿನಲ್ಲಿ ಓದಿದವರಿಗೆ ITI ಹೋಲ್ಡರಿನ ಈಕ್ವಲೆಂಟ್ ಸರ್ಟಿಫಿಕೇಟ್ ಸಿಗುತ್ತೆ. ಅವರಿಗೆ ಮನೆಯಲ್ಲಿ ಸಮಸ್ಯೆ ಆಗಿದ್ರೆ ಜಾಬಿಗೆ ಅಲ್ಲಿಂದಲೂ ಹೋಗಬಹುದು, ಏನು ಸಮಸ್ಯೆ ಆಗುದಿಲ್ಲ. ಜಾಬ್ ಆಪರ್ಚುನಿಟಿ ಇದೆ. ನಾನು ಕಾಲೇಜ್ ಅರ್ಧದಲ್ಲಿ ಬಿಟ್ಟಿದ್ದೇನೆ ಅಂತ ಹಿಂದಿನ ಕಾಲದ ಹಾಗೆ ಈಗ ಕೂತ್ಕೊಳ್ಳಿಕ್ಕಿಲ್ಲ. 1 ವರ್ಷ ಕಲಿತವರಿಗೆ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅವರು ಅದನ್ನು ತಕೊಂಡು ಯಾವುದೇ ಸಣ್ಣ ಆ ಬೇಸಿಕ್ ನಾಲೆಜಿನ ಕೋರ್ಸ್ ಇದು ಜಾಬಿಗೆ ಸೇರ್ಕೊಳ್ಬೋದು. 2 ವರ್ಷ ಓದಿದವರು ಅದಕ್ಕೆ ಸಂಬಂಧಪಟ್ಟ ITI ಲೆವೆಲಿನ ಜಾಬಿಗೆ ಸೇರ್ಕೊಳ್ಬೋದು. 3 ವರ್ಷಗಳನ್ನು ಕಂಪ್ಲೀಟ್ ಮಾಡಿದವರು ಸೂಪರ್ವೈಸರ್ ಲೆವೆಲಿನ ಡಿಪ್ಲೊಮಾ ಕ್ಯಾಡರಿನ ಜಾಬಿಗೆ ಸೇರುವಂಥದ್ದು. 3 ಹಂತಗಳಲ್ಲಿ 1 ವರ್ಷ ಓದಲಿ, 2 ವರ್ಷ ಓದಲಿ, 3 ವರ್ಷ ಓದಿದ್ರು ಜಾಬ್ ಅಂತ ಹೇಳೋದು ಇಲ್ಲ ಅಂತ ಆಗುದಿಲ್ಲ. ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ತಿಳ್ಕೊಳ್ಳೋದೇನು, ನಾನು PUC ಓದಿ ಅಷ್ಟು ಮಾಡಿ ಮತ್ತೆ ಬರ್ತೇನೆ. PUC ಓದಿದ್ರೆ ಈಗ ಜಾಬು ಸಿಗಬಹುದಾ? ಕಷ್ಟ ಉಂಟು. ಆವಾಗ ಅವರು ಸರ್ಟಿಫಿಕೇಟ್ ಕೋರ್ಸ್ಗಳು ಬೇರೆ ಏನಾದರೂ ಮಾಡಬೇಕಾಗುತ್ತೆ. ಅದರಲ್ಲಿ SSLC ಮಾಡಿಕೊಂಡು ಬನ್ನಿ, ಈ ಥರ ಮಾಡ್ಕೊಂಡು ಹೋಗಿ, ಆವಾಗ ನಿಮಗೆ ಜಾಬ್ ಗ್ಯಾರಂಟಿ ಅಂತ ಹೇಳುವಂಥದ್ದು. ಇಲ್ಲ ನನಗೆ 2 ವರ್ಷ ಆಗಿದೆ, ITI ಸರ್ಟಿಫಿಕೇಟ್ ತಗೊಂಡು ಹೊರಗೆ ಬಿಟ್ಟು ಹೋಗಿದ್ದೇನೆ, ಹೋಗಿ ಕೆಲಸ ಮಾಡ್ತಾ ಇದ್ದೆ, ಸ್ವಲ್ಪ ದುಡ್ಡಾಯಿತು, ಮನೆಯ ಸಮಸ್ಯೆ ಪರಿಹಾರ ಆಯಿತು, ವಾಪಸ್ಸು ಬಂದು ಆ 1 ವರ್ಷ ಬಾಕಿ ಉಳಿದದನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಮತ್ತು ಬೇಕಿದ್ರೆ ಮತ್ತೆ ಫ್ಯೂಚರ್ ಎಕ್ಸಾಮ್ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಒಂದು ವೇಳೆ ಅಲ್ಲಿ ಬಿಟ್ಟು ಹೋದವ ವಾಪಸ್ಸು ಕಾಲೇಜಿಗೆ ಸೇರ್ಲಿಕ್ಕೆ ಆಗುದಿಲ್ಲ ಅಂತಿಲ್ಲ. ಎನಿ ಟೈಮ್ ಕಾಲೇಜನ್ನು ಲೆಫ್ಟ್ ಆಗಬಹುದು, ಎನಿ ಟೈಮ್ ಕಾಲೇಜಿಗೆ ಸೇರಬಹುದು. ಇದು ನ್ಯೂ ಎಜುಕೇಶನ್ ಪಾಲಿಸಿ. ಹೊಸ ಶಿಕ್ಷಣ ಪದ್ಧತಿಯಲ್ಲಿ ಯಾವುದೇ ಕಾಲೇಜುಗಳಲ್ಲಿ, ಈಗ ಡಿಗ್ರಿ ಕಾಲೇಜಿನಲ್ಲೂ ಕೂಡ ಹೊಸ ಶಿಕ್ಷಣ ನೀತಿ ಬಂದಿದೆ, ನಿಮಗೆ ಗೊತ್ತಿರಬಹುದು. ಮೊದಲು 3 ಸಬ್ಜೆಕ್ಟ್ಗಳನ್ನು ಕಲಿತಾ ಇದ್ರು ಕೋರು. PCM ಸೈನ್ಸ್ ಆದರೆ, ಇಲ್ಲ BZC ಅಂತ ಕಲಿ. ಈಗ 2, 3 ಕಲೀಲಿಕ್ಕಿಲ್ಲ. ಅದೇ ರೀತಿ ನಮ್ಮಲ್ಲಿ ಕೂಡ ಒಟ್ಟು ಕಲೀಲಿಕ್ಕಿಲ್ಲ. ಅವನಿಗೆ ಏನಾಗಬೇಕು ಆ ಒಂದು ಟಾಪಿಕ್ನಲ್ಲೇ ಅವನನ್ನು ಮಾಸ್ಟರ್ ಮಾಡಿ ಬಿಡೋದು. ಎಲ್ಲವೂ ಉಳಿದದ ಅಗತ್ಯ ಇದೆಯಾ ಅಂತ ಹೇಳ್ಕೊಂಡು. ಹಾಗಾಗಿ ನೀವು ಯಾವ ಎಲ್ಲ ಕೋರ್ಸ್ ಇದೆ, ನಾವು ಈಗಾಗಲೇ ಹೇಳಿದ್ವಿ 10 ಕೋರ್ಸ್ ಇದೆ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ. ಈ 10ರಲ್ಲಿ ನಿಮ್ಮ ಇಷ್ಟದ ಕೋರ್ಸುಗಳು, ಅವುಗಳನ್ನು ಆಯ್ಕೆ ಮಾಡಿಕೊಂಡು ಸೇರುವುದಕ್ಕೆ ನೀವು ಯೋಚನೆ ಮಾಡ್ಕೊಳ್ಬಹುದು.
ಎನಿ ಟೈಮ್ ಲೆಫ್ಟ್ ಆಗ್ಬೋದು, ಇಲ್ಲದಿದ್ದರೆ ಕಂಟಿನ್ಯೂ ಆಗ್ಬೋದು. ಡಿಪ್ಲೊಮಾ ಆದ ತಕ್ಷಣ ಜಾಬು ಸೇರ್ಬೋದು. ಕಂಟಿನ್ಯೂ ಮಾಡಲಿಕ್ಕೆ ಮನೆಯಲ್ಲಿ ಸಪೋರ್ಟ್ ಇದೆ ಅಂದರೆ ತಕ್ಷಣ ಸೆಕೆಂಡ್ ಇಯರ್ ಸೇರಿಕೊಂಡು ಇಂಜಿನಿಯರಿಂಗ್ ಮಾಡಿಕೊಂಡು DCET ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಬಟ್ ಇಂಜಿನಿಯರಿಂಗ್ ಕಾಲೇಜಿಗೆ ನನಗೆ ಕೆಲವರಿಗೆ ಇರುತ್ತೆ ಅಷ್ಟೊತ್ತಿಗೆ ಬ್ಯಾಂಗ್ಳೂರಿನಲ್ಲೆಲ್ಲೋ ಹೋಗಿ ಯಾವುದೊಂದು ಒಳ್ಳೆ ಕಾಲೇಜ್ ಸೇರಬೇಕು ಅಂತ. ಪುತ್ತೂರಿನಲ್ಲಿ ನಮ್ಮಲ್ಲಿ ಓದಿದಂಥ ಮಕ್ಕಳು ಈಗಾಗಲೇ ಬ್ಯಾಂಗ್ಳೂರಿನ ನಂಬರ್ 1 ಕಾಲೇಜಿನಲ್ಲಿ ಕಲಿತಾ ಇದ್ದಾರೆ. ಯಾಕೆಂದರೆ ಅಲ್ಲಿವರೆಗೆ ರ್ಯಾಂಕಿಂಗ್ ಬರುತ್ತೆ. ಹಾಗಾಗಿ ಯಾವುದೇ ಕಾಲೇಜುಗಳಲ್ಲಿ ಕಲೀಲಿಕ್ಕಾಗುತ್ತೆ. ನೀವು ಪುತ್ತೂರನ್ನೇ ತಗೊಳ್ಳಿ, ಪುತ್ತೂರಿನಲ್ಲಿರುವಂಥ ಹೆಸರು ಪಡೆದಂತಹ ಇಂಜಿನಿಯರ್ಸ್ಗಳ ಲಿಸ್ಟ್ ತೆಗೆದ್ರೆ ಅವರೆಲ್ಲರ ಸರ್ಟಿಫಿಕೇಟ್ಗಳನ್ನು ಗಮನಿಸಿದ್ರೆ ಪುತ್ತೂರಿನ ಪಾಲಿಟೆಕ್ನಿಕ್ಕೇ ಇದೆ. ಪುತ್ತೂರಿನ ಪಾಲಿಟೆಕ್ನಿಕ್ ಇದೆ, ಗಮನಿಸ್ಕೊಳ್ಳಿ. ಪುತ್ತೂರಿನ ಪಾಲಿಟೆಕ್ನಿಕ್ಕಿನವರು ಜಾಬಿಗೆ ಹೋಗುವಾಗ ನಾವು ರೆಫರ್ ಮಾಡಿದಾಗ ಅವರಿಗೆ ಎಂಟ್ರಿನಲ್ಲಿ ತುಂಬ ಕೇಳಲಿಕ್ಕೆ ಹೋಗುವುದಿಲ್ಲ. ಇದು ನೀವು ಮಾರ್ಕೆಟಲ್ಲಿ ಕೇಳಬೇಕು, ನಾನು ಹೇಳೋದಲ್ಲ, ನಾನು ಹೇಳಬೇಕಾಗಿಲ್ಲ, ನೀವು ಗಮನಿಸಿಕೊಳ್ಬೋದು. ಬಹಳಷ್ಟು ಕಂಪನಿಗಳು ಬರುತ್ತೆ, ಡಿಮಾಂಡ್ ಇದೆ. ಹುಡುಗರು ಮಾತ್ರ ಇವತ್ತಿನವರು ನಾವಿಲ್ಲಿ ಗಮನಿಸಿದ ಹಾಗೆ ಮನೆಯವರು ಎತ್ತುಕೊಂಡು ಬಂದು ಕೂತ್ಕೊಳ್ಳಿಸುವಲ್ಲಿವರೆಗೆ ತಲುಪಿದೆ. ಆದರೆ ಅವರು ಬದಲಾವಣೆ ಆಗಬೇಕು, ಕಲಿಬೇಕು ಅಂತ ಇರಬೇಕು. ಕಲಿತವರಿಗೆ ಯಾವ ಸಮಸ್ಯೆನೂ ಇಲ್ಲ. ಹಾಗಾಗಿ ಡಿಪ್ಲೊಮಾ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಮನೆಯ ಸಪೋರ್ಟಿಗೆ ನಿಲ್ಲಲಿಕ್ಕೆ ಒಂದು ಸುಲಭದ ಕೋರ್ಸು, ಮತ್ತು ಈ ಮೂಲಕವಾಗಿ ನಾಲೆಜು, ಅದರ ಜೊತೆಗೆ ಆಧಾರ ಸ್ತಂಭವಾಗಿ ನೀವು ನಿಲ್ಲಬಹುದು ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಇನ್ನು ಕ್ವಶನ್, ಉದ್ಯೋಗಗಳ ಬಗ್ಗೆ ಹೋಗುದಿದ್ರೆ, ಎಸ್, ಉದ್ಯೋಗಗಳ ಬಗ್ಗೆ ಹೇಳ್ತೇನೆ. ಈಗ ನಾನು ಸಿವಿಲ್ ಇಂಜಿನಿಯರು. ಸೊ ಈಗ ಡಿಪ್ಲೊಮಾ ಆಗಿದೆ, ಜಸ್ಟ್ ಡಿಪ್ಲೊಮಾ, ನಾನು ಜಾಸ್ತಿ ಕಲೀಲಿ, SLC ಆಗಿ 3 ವರ್ಷ ಮಾತ್ರ ಕಲ್ತದ್ದು ಅಂತ ಹೇಳಿದ್ರೆ PWDನಲ್ಲಿ ಜೂನಿಯರ್ ಇಂಜಿನಿಯರು, ಜಿಲ್ಲಾ ಪಂಚಾಯತ್ ಜೂನಿಯರ್ ಇಂಜಿನಿಯರ್ಸು, ಹೈವೇಯಲ್ಲಿ ಅಂದರೆ ಲೋಕೋಪಯೋಗಿ ಇದು ರೈಲ್ವೇಸಲ್ಲಿ, ನಮಗೆ KEBಯಲ್ಲಿ ಇಲೆಕ್ಟ್ರಿಕಲ್ JEs ಬೇಕು. ಅವರ ಸ್ಯಾಲರಿ ಅಥವಾ ಅವರ ಇದೆಲ್ಲ ನಿಮಗೆ ಗೊತ್ತಿದೆ, ಹೆಚ್ಚಿನವರಿಗೆ ಮಾಹಿತಿ ಇದೆ. ಈ ಎಲ್ಲ ಜೂನಿಯರ್ ಇಂಜಿನಿಯರ್ ಆಗೋದು ಜಸ್ಟ್ 13 ವರ್ಷ ಓದಿದವರು, ಅಂದರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಹೋಲ್ಡರ್ಸ್. ಇಷ್ಟು ಇದ್ದರೆ ಅವರಿಗೆ JE ಪೋಸ್ಟ್ ಸಿಗುತ್ತೆ. ಇದು ಒಂದನೇ ಇದು. ಅದರಲ್ಲಿಯೂ ಸಿವಿಲ್, ಈಗ ನಾನು ಯಾಕಂದರೆ ನನಗೆ ಬೇರೆ ಹೇಳುವಾಗ ಕೆಲವು ಸಲ ವ್ಯತ್ಯಾಸ ಆದೀತು, ಅದಕ್ಕೋಸ್ಕರ ನಾನು ಬರೀ ಸಿವಿಲಲ್ಲಿ ಹೇಳ್ತೇನೆ. ಸಿವಿಲಲ್ಲಿ ಹೇಳಿಬಿಟ್ರೆ, ಒಂದು ವೇಳೆ ನನಗೆ ಇದು ಗೌರ್ಮೆಂಟ್ ಜಾಬ್ಗಳು ಬೇಡ, ನನಗೆ ಊರಲ್ಲೇ ಇರಬೇಕು ಅಂತ ಒಂದು ವೇಳೆ ಯೋಚನೆ ಮಾಡಿದರೆ ಕನ್ಸಲ್ಟೆನ್ಸಿ ಮಾಡ್ಬೋದು. ಈಗ ಜಸ್ಟ್ ಇಲ್ಲೇ ಎದುರುಗಡೆ ಒಂದು ಸಿವಿಲ್ ಇಂಜಿನಿಯರ್ ಆಫೀಸ್ ಇದೆ, ಅವರನ್ನು ನೋಡಿ, ಅವರ ಸರ್ಟಿಫಿಕೇಟ್ ಜಸ್ಟ್ ಡಿಪ್ಲೊಮಾ ಇದೆ, ಆದರೆ ಅವರ ಅಂಡರ್ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿದೆ. ಎದುರುಗಡೆ ಬಿಲ್ಡಿಂಗಲ್ಲಿ ಅವರು ನಮ್ಮದೇ ಸ್ಟೂಡೆಂಟು. ಕನ್ಸ್ಟ್ರಕ್ಷನ್ ಮಾಡ್ಬೋದು, ಅವರು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅವರು ಈಗ ನಂಬರ್ 1 ಆಗಿದ್ದಾರೆ. ಅವರು ಸಮಾಜಕ್ಕೆ ಒಂದು ಸೇವೆ ಕೊಡಬೇಕು ಅಂತಾದರೆ ಅದಕ್ಕೆ ಕಾರಣ ಅವರು ಮಾಡುವಂತಹ ಕೆಲಸ. ಹಾಗಾಗಿ ಬರೀ ಡಿಪ್ಲೊಮಾ ಆದರೂ ಕೂಡ ಅವರು ಸಮಾಜ ಸೇವೆಯನ್ನು ಮಾಡ್ಬೋದು. ಇದರ ಜೊತೆಗೆ ಏನು ಅರ್ನ್ ಮಾಡ್ತಾರೆ ಅದರ ಜೊತೆಗೆ ಸಮಾಜಕ್ಕೆ ಕೂಡ ಕೊಡಲಿಕ್ಕೆ ಆಗುತ್ತೆ. ಕನ್ಸ್ಟ್ರಕ್ಷನ್ನು, ಕನ್ಸಲ್ಟೇಷನ್ನು ಮಾತ್ರ ಅಲ್ಲ, ಅವರು ಕೆಲವು ಸಲ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇರಬೇಕಿದ್ರೆ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗುತ್ತೆ. ಟ್ರಾವೆಲಿಂಗ್, ಕೆಲವರಿಗೆ ಟ್ರಾವೆಲಿಂಗ್ ಇಷ್ಟ ಇರುತ್ತೆ. ಅವ್ರು ಈ ಕೋರ್ಸ್ ಮಾಡಿಕೊಂಡ್ರೆ ಅದರಲ್ಲಿ ಅವರ ಟ್ರಾವೆಲಿಂಗನ್ನು ಎಂಜಾಯ್ ಮಾಡ್ತಾ ಕಾಂಟ್ಯಾಕ್ಟ್ಗಳನ್ನು ಡೆವಲಪ್ ಮಾಡ್ಬೋದು. ಕಾಂಟ್ಯಾಕ್ಟ್ಗಳನ್ನು ಡೆವಲಪ್ ಮಾಡುವಂಥದ್ದು. ಅದಕ್ಕೆ ಒಂದು ಅರ್ಥದಲ್ಲಿ ನನ್ನನ್ನೇ ನಾನು ಉದಾಹರಣೆ ಕೊಡ್ತೇನೆ ಕಾಂಟ್ಯಾಕ್ಟ್ ಡೆವಲಪ್ ಮಾಡೋದ್ರಲ್ಲಿ. ಅದು ಯಾವ ರೀತಿಯಲ್ಲಿ ಅಂತ ಇಲ್ಲ, ಬೇರೆ ಬೇರೆ ವಿಧಗಳಲ್ಲಿ ಕಾಂಟ್ಯಾಕ್ಟ್ಗಳನ್ನು ಡೆವಲಪ್ ಮಾಡ್ತಾ ಹೋಗುದು. ಎಲ್ಲರೂ ಮಾಡ್ತಾರೆ, ಬಟ್ ಒಂದು ರೀತಿಯಲ್ಲಿ ಆ ರೀತಿಯಲ್ಲಿ ಡೆವಲಪ್ಮೆಂಟ್. ಮತ್ತು ಹೆಲ್ದಿ ಆಗಿರಲಿಕ್ಕೆ ಆಗುತ್ತೆ. ಪಬ್ಲಿಕ್ ಕಾಂಟ್ಯಾಕ್ಟ್ಗಳು, ಹೆಸರು, ಫೇಮ್ಗಳು, ಮನೆಯವರಿಗೆ ಅವರ ಬಗ್ಗೆ ಒಂದು ದೃಢತೆ ಬರುವಂಥ ಪ್ರತಿಯೊಂದು ಕೂಡ ಈ ಇದರಲ್ಲಿ ಬರುತ್ತೆ. ಆದ ಕಾರಣ ಜಸ್ಟ್ ಡಿಪ್ಲೊಮಾ ಆದರೆ ಜೂನಿಯರ್ ಇಂಜಿನಿಯರ್ ಆಗಿ ಹೋಗ್ಬೋದು. ಅದೇ ಒಂದು ವೇಳೆ ಅಲ್ಲಿಂದ ಮತ್ತೆ 3 ವರ್ಷ ಇಂಜಿನಿಯರಿಂಗ್ ಮಾಡಿದರೆ ಅವರು ಇನ್ನೂ ಥಿಯರಿಟಿಕಲಿ ಸ್ವಲ್ಪ ಹೆಚ್ಚುವರಿ ಇದು ಮಾಡಿಕೊಂಡು AWE ಈ ಥರದ ಪೋಸ್ಟಿನವರೆಗೆಲ್ಲ ಪ್ರಮೋಷನ್ ಮೇಲೆಲ್ಲ ಹೋಗ್ಲಿಕ್ಕೆ ಆಗುತ್ತೆ. ಇವರು ಕೂಡ ಪ್ರಮೋಷನಲ್ಲಿ ಹೋಗ್ತಾರೆ, ಆದರೆ ಸ್ವಲ್ಪ ನಿಧಾನ ಆಗುತ್ತೆ ಈ ರೀತಿಯಲ್ಲಿ. ಹಾಗೆ ಹೇಳ್ಕೊಂಡು ಪ್ರೈವೇಟ್ ಕಂಪನಿಗಳನ್ನು ಸೇರ್ಕೊಂಡು ಹೋಗುವಂಥದ್ದು.
ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಬೇರೆ ಬೇರೆ ಕಂಪನಿಗಳಿದೆ. ಯಾವುದೇ ಕಂಪನಿಗಳಿಗೆ ನಾವು ಹೋಗಿ ಜಾಯಿನ್ ಆಗ್ಬೋದು. ಸಾಮಾನ್ಯ ಕಾಲೇಜಿನಲ್ಲಿ ಫೈನಲ್ ಇಯರಲ್ಲಿ ಇರುವಾಗಲೇ ನಾವು ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಮಾಡಿಸ್ತೇವೆ. ಮುಗಿದ ತಕ್ಷಣ ಕಂಪನಿಗೆ ಹೋಗಿ ಜಾಯಿನ್ ಆಗಬೇಕು ಅಂತಲೇ ಕಂಡೀಷನ್ ಹಾಕ್ತೇವೆ. 2 ವರ್ಷ ಬಿಡಬಾರ್ದು. ಯಾಕಂದರೆ ಯಾವುದೊಂದು ಕಂಪನಿಗಳ ಒಳ ಹೊರಗೆ ಗೊತ್ತಾಗಬೇಕು ಅಂದರೆ ಮಿನಿಮಮ್ ಒಂದು 2 ವರ್ಷ ಅವರಲ್ಲಿ ವರ್ಕ್ ಮಾಡಬೇಕು. ನಂತರ ಬೇರೆ ಕಂಪನಿಗೆ ಹೋಗ ಇಲ್ಲಿ ತಿಳಿದಂತಹ ಅವರ ನಾಲೆಜನ್ನು ತೆಗೆದುಕೊಂಡು ಅದರ ಮೂಲಕವಾಗಿ ಅವರು ಮತ್ತಿನ ಹೆಚ್ಚಿನ ಇದನ್ನು ತಗೊಳ್ಳಿಕ್ಕೆ ಆಗುತ್ತೆ. ಆದ ಕಾರಣ ಆ ರೀತಿ ಇರುವಂಥದ್ದು. ಅಥವಾ ಕೆಲವು ಅವರ ಪೈಕಿಯಲ್ಲೇ ಒಂದು ವೇಳೆ ಆಫೀಸ್ ಇಟ್ಕೊಂಡವರು ಅಥವಾ ಯಾವುದೋ ಒಂದು ವರ್ಕ್ ಮಾಡುವಂಥವ್ರು ಇದ್ದಾರೆ, ಇವರು ಅಲ್ಲಿ ಕಲೀಲಿಕ್ಕೆ ಹೋಗಬಾರದು. ಅವರು ಹೊರಗಡೆ ಹೋಗಿ ಒಂದಷ್ಟು ವರ್ಷ ಕೆಲಸ ಮಾಡಿ ಆಮೇಲೆ ಬಂದು ಈ ಕಂಪನಿಗೆ ಸೇರುವಾಗ ಇವರ ಕಂಪನಿಗೆ ಆ ಕಂಪನಿಯ ಕೆಲವು ವ್ಯತ್ಯಾಸಗಳು ಮತ್ತು ಅಲ್ಲಿರುವಂಥ ಎಕ್ಸ್ಟ್ರಾ ನಾಲೆಜನ್ನು ಸೇರಿಸ್ಕೊಂಡು ಈ ಕಂಪನಿಯನ್ನು ಇನ್ನೊಂದು ಇಂಪ್ರೂವ್ ಮಾಡಲಿಕ್ಕಾಗುತ್ತೆ. ನಿಮಗೆ ಪುತ್ತೂರಿನಲ್ಲಿ ಒಂದು ನಮ್ಮ ನಗರದಲ್ಲಿ ಒಂದು ಕಂಪನಿ ಇದೆ, ಹೆಸರು ಹೇಳೋದಿಲ್ಲ. ಅವರ ಸಣ್ಣ ಮಗ 3ನೇವ, ಅಲ್ಲಿರುವಂಥ ಎಲ್ಲರೂ ಸಿವಿಲ್ ಇಂಜಿನಿಯರ್ಸೇ, ಬಟ್ ಸಣ್ಣ ಮಗ ಅಮೇರಿಕಾದಲ್ಲಿ ಸ್ವಲ್ಪ ಸ್ಪೆಷಲ್ ಟಾಪಿಕ್ ಅವನು ಕಲಿತು ಅಲ್ಲಿ ಸ್ವಲ್ಪ ಕೆಲಸ ಮಾಡಿ ಬಂದ. ಅವ ಬಂದು ಜಾಯಿನ್ ಆದ ತಕ್ಷಣ ಕಂಪನಿಯ ರೂಪವನ್ನೇ ಬದಲಿಸಿಬಿಟ್ಟ. ಈಗ ನಾವಲ್ಲಿ ನಗರದಲ್ಲಿ ಹೋಗಬೇಕಿದ್ರೆ ಎಡಬದಿಯಲ್ಲಿ ನೋಡಿದ್ರೆ ಆ ಕಂಪನಿಯ ಶೈಲಿ ಬದಲಾಗಿದೆ. ಆ ರೀತಿ ಶೈಲಿ ಬದಲಿಸಬೇಕಿದ್ರೆ ಅವ ಇಲ್ಲೇ ಕಲಿತು ಇಲ್ಲೇ ಸೇರ್ತಿದ್ರೆ ಆಗ್ತಿರ್ಲಿಲ್ಲ ಅಂತ. ಅದಕ್ಕೋಸ್ಕರ ನಾನು ಹೆಚ್ಚಿನ ನಮ್ಮಲ್ಲಿ ಕಲಿಯುವ ಹುಡುಗರಿಗೆ ಹೇಳಲಿಕ್ಕಿದೆ, ನೀವು ಕಲ್ತ್ರ ನಿಮ್ಮ ಪೈಕಿಯಲ್ಲೇ ಇರ್ಬೋದು ಅಥವಾ ನಿಮ್ಮದೇ ಕಂಪನಿ ಇರ್ಬೋದು, ಅಲ್ಲಿ ಫಸ್ಟ್ ಸೇರಬಾರದು. ಹೊರಗಡೆ ಬೇರೆ ಕಂಪನಿಗೆ ಹೋಗಿ ಅಲ್ಲಿ ಕಲ್ತು ಅಲ್ಲಿ ಸ್ವಲ್ಪ ನಾಲೆಜ್ ತಗೊಂಡು ಬಂದು ನಿಮ್ಮ ಕಂಪನಿಯಲ್ಲಿ ಮತ್ತೆ ವರ್ಕ್ ಕಂಟಿನ್ಯೂ ಮಾಡಿ ಅಂತ. ಅವಾಗ ಏನಾಗುತ್ತೆ ಅಂತಂದ್ರೆ ಆ ಕಂಪನಿಯ ಸಿಸ್ಟಮ್ಸು ಅವುಗಳು ನಿಮಗೆ ಸೇರಿಸ್ಕೊಂಡು ಇಲ್ಲಿ ಏನು ನಡೀತದೆ, ಇದು ಹೇಗೂ ಗೊತ್ತಿದೆ, ಇದು ನಿಮ್ಮದೇ, ಇನ್ನೂ ನಾನೇನೋ ಹೆಚ್ಚುವರಿ ಏನು ಮಾಡ್ಬೋದು, ಯಾವುದನ್ನು ಬಿಡಬೇಕು, ಯಾವುದನ್ನು ಸರಿ ಮಾಡಬೇಕು, ಇದನ್ನು ಮಾಡಲಿಕ್ಕೆ ಇದು ಇವತ್ತು ನಿನ್ನೆಲ್ಲ ನಾನೊಂದು 25 ವರ್ಷದಿಂದ ವಿದ್ಯಾರ್ಥಿಗಳಿಗೆ ಇದನ್ನೇ ಹೇಳ್ತಾ ಬಂದದ್ದು. ಹಾಗಾಗಿ ನಮ್ಮ ಪುತ್ತೂರಿನ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಒಳ್ಳೆ ಟಾಪ್ ಮೋಸ್ಟ್ ಲೆವೆಲ್ಗಳಲ್ಲಿದ್ದಾರೆ, ಇವತ್ತಿಗೂ ತುಂಬ ಕಾಂಟ್ಯಾಕ್ಟಲ್ಲಿದ್ದಾರೆ. ಹಾಗಾಗಿ ಡಿಪ್ಲೊಮಾ ಸೇರಿ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಪ್ರಶ್ನೆ ಇದ್ದರೆ ಕೇಳುವುದು, ಆವಾಗ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸುಲಭ ಆಗುತ್ತೆ. ಥ್ಯಾಂಕ್ ಯು. ಹೇಳಿ. ಅವರಿಗೆ ವೈಯಕ್ತಿಕವಾಗಿ ಹೇಳ್ತೇನೆ, ಕೂತ್ಕೊಂಡು ಅವರಿಗೆ ಏನು ಬೇಕು ಅಂತ ಕೇಳ್ಕೊಂಡು ಹೇಳ್ತೇನೆ. ಈಗ ಜನರಲ್ ಆಗಿ ಯಾರಿಗಾರು ಬೇಕು ಅಂತಾರೆ ನಾನು ಇರ್ತೇನೆ, ತೊಂದರೆ ಇಲ್ಲ, ಹೇಳಿ. ಇವ್ರಿಗೆ 1 to 1 ಮಾಡ್ತೇನೆ ಅಂತ ಕೂತು. ಇವ್ರಿಗೆ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಇದ್ರೆ ಅದನ್ನು ಕೇಳಬಹುದು, ಅಥವಾ ಏನಾದ್ರು ಫ್ಯೂಚರ್ನಲ್ಲಿ ನಿಮಗೇನಾದ್ರು ಅದು ಕೇರಳದಲ್ಲಿ ಬರುತ್ತೆ ಬಾರ್ಡರ್. ಈಗ ನಮ್ಮ ಮಿಯ ಪದವು ಕಾಸರಗೋಡು ಆದ್ರೆ ಅವರಿಗೆ ನಾರ್ಮಲ್ ಇದರಲ್ಲೇ ಹೋಗುತ್ತೆ, ನಾರ್ಮಲ್ ಅಲ್ಲೇ ಹೋಗುತ್ತೆ. ಓದದವರು ಇರ್ತಾರೆ, ಅವರಿಗೆ ಬಳಕೆ ಕನ್ನಡ. ಇನ್ನೊಬ್ರು ಸ್ಟಾಫ್ ಅನ್ನ ನಾನು ಸೂಚನೆ ಮಾಡಿಟ್ಟಿದ್ದೇನೆ, ಯಾರೋ ಒಬ್ರು ಇರ್ತೇವೆ ಪಕ್ಕನೆ ಅಂತ ತಪ್ಪಿದ್ರೆ ನಾವು ಫೋನ್ ಮಾಡಿ, ನಾವು ಮಧ್ಯದಲ್ಲಿ ಬೇಕು ಅಂತಾರೆ ಕಾಲೇಜಿಗೆ ಇಷ್ಟೊತ್ತಿಗೆ ಬನ್ನಿ, ಈಗ ನಾವು ಇರ್ತೇವೆ ಅಂತ ಹೇಳ್ತೇವೆ. ನಾವು ಎಲ್ಲಿದ್ರು ನಿಮಗೆ ಅದಕ್ಕೆ ಅವಕಾಶವನ್ನ ಕೊಡ್ತೇವೆ. ಇಲ್ಲಿಂದ ಈಗ ಇನ್ನೊಂದು ಪಾಯಿಂಟ್ ಇದೆ, ನಾನು ಇಲ್ಲಿ ಮಾಹಿತಿ ಕೊಟ್ಟ ತಕ್ಷಣ ನನ್ನದೇ ಕಾಲೇಜಿಗೆ ಬನ್ನಿ ಅಂತ ಹೇಳ್ಕೊಂಡು ಒತ್ತಾಯಕ್ಕೆ ಬೇಕಾಗಿ ಮಾತಾಡಿದಲ್ಲಿ, ಇದು ಟೋಟಲಿ ಟೆಕ್ನಿಕಲ್ ಕೋರ್ಸ್, ಎಲ್ಲಿ ಬೇಕಾದ್ರೂ ಸೇರ್ಕೊಳ್ಳಿ. ನಾವು ಕಾಲೇಜಿಗೆ ಬಂದಾಗಲೂ ಹೇಳೋದಿದೆ, ನಿಮಗೆ ನೋಡಿ ಈ ತರ ಇದೆ, ನೀವು ಬೇಕಾದ್ರೆ ಅಲ್ಲಿ ಹೋಗಿ ಅಪ್ಲೈ ಮಾಡ್ಕೊಂಡು ಬನ್ನಿ. ಎರಡು, ಯಾಕಂದ್ರೆ ಇದು ಬಂದ ತಕ್ಷಣ ನಮ್ಮಲ್ಲೇ ಬರಲೇಬೇಕು ಅದಲ್ಲ, ನಾಲೆಜ್ ಇರಬೇಕು. ಆ ನಾಲೆಜಿನ ಮೂಲಕ ನಮ್ಮಲ್ಲಿ ಬಂದವರು, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಮಾಣಿಯಲ್ಲಿ ರಾಜಕಮಲ್ ಕನ್ಸ್ಟ್ರಕ್ಷನ್ಸ್ ಅಂತ ಇದೆ, ಆ ಮನೆಯ 7 ಜನ ನಮ್ಮಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ ಅಂದ್ರೆ ನಿಮಗೆ ಆಶ್ಚರ್ಯ ಆದೀತು. ಆ ಮನೆಯಿಂದ 7 ಜನ ಬಂದು ಹೋಗಿದ್ದಾರೆ. ತಂದೆ ಕಲ್ತು ಮಗ ಕಲ್ತು ಹೋದದ್ದು ನಮ್ಮ ಕಾಲೇಜಿನಲ್ಲಿ ಈ ನನ್ನ ಸ್ಟೂಡೆಂಟ್ ಆಗಿ. ಯಾಕಂದ್ರೆ ನಾನು 37 ವರ್ಷ ಆಯಿತು ಸರ್ವೀಸು, 37 ಕಂಪ್ಲೀಟೆಡ್. 37 ವರ್ಷದಲ್ಲಿ ತಂದೆ ಕಲಿತು ಅವರ ಮಕ್ಕಳನ್ನು ಕಲಿಸಿದ್ದು ಒಂದು 10 ಕೇಸಿನ ಮೇಲೆ ಆಯ್ತು. ಅದೇ ಕೋರ್ಸ್ ಫಸ್ಟ್ ನನ್ನ ತಂದೆ ಕಲ್ತಿದ್ದ, ಅವನಿಗೆ ನಾನು ಇದ್ದೇನೆ ಅಂತ ಹೇಳ್ಕೊಂಡು SLC ಆದ ಕೂಡಲೇ ಮಕ್ಕಳನ್ನು ಕರ್ಕೊಂಡ್ಬಂದು ನಮ್ಮಲ್ಲೇ ಸೇರಿಸಿದ್ದಾರೆ. ಈ ರೀತಿಯಲ್ಲಿ ಬಂದದ್ದು ತುಂಬ ಇದೆ. ಹಾಗಾಗಿ ಎಜುಕೇಶನ್ ಕ್ವಾಲಿಟಿ ಬಗ್ಗೆ ನಾವು ಹೇಳುವಂಥದ್ದು, ಯಾಕಂದ್ರೆ ಅದು ಹೊರಗಿನವರು ಹೇಳಬೇಕು ಅಂತ.
ನಾವು ಹೇಳೋದಲ್ಲ, ಬಟ್ ನಾವು ಎಕ್ಸಾಂಪಲ್ ಕೊಡೋದಷ್ಟೇ. ಎಲ್ಲ ಗ್ರಾಮದಲ್ಲಿರ್ತಾರೆ. ಹೌದು, ಅವರು ಆ ಗ್ರಾಮದಲ್ಲಿ ಯಾರು ಮಾಹಿತಿ ಬೇಕಾದ್ರೆ ಅವರು ನಿಮ್ಮ ಹತ್ರ ಕನೆಕ್ಟ್ ಮಾಡ್ಬೋದು, ಫೋನ್ ಮಾಡ್ಬೋದು, ಖಂಡಿತ ಮತ್ತೆ ಅವರಿಗೆ ಮುಂದೆ ಪಾಲಿಸಿ ಸೇರಿದ ಮೇಲೆ ಕೂಡ ನಾವು ಸಪೋರ್ಟ್ ಮಾಡುವ ಧಾರಾಳ. ನಾನು ಪ್ರತಿದಿನ ಹೌದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.